ಗಾಯತ್ರಿ ಮಾತಾಜಿ ಪ್ರೇಯರ್ ಮಾಡಿ. ರೀನಾ ಮಾತಾಜಿ, ನಾನು ಇದರಿಂದ ಜಾಯ್ನ್ ಆಗ್ತೇನೆ, ಹೋಸ್ಟ್ ಮಾಡಿ ಮೊಬೈಲ್ನಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೋಸ್ಟ್ ಮಾಡ್ಬೇಕಾ ನಿಮ್ಮನ್ನ? ಹೌದಲ್ಲ, ಇದಲ್ಲ, ಇದ್ರಲ್ಲಿ ಇದೆ, ಆದ್ರೆ ಇದ್ರಲ್ಲಿ ಏನು ಇದು ಬರುವುದಿಲ್ಲ, ಶೇರ್ ಆಪ್ಷನ್ ಬರುವುದೇ ಇಲ್ಲ. ಇಮೇಜ್ ಕಾಪಿ ಜಾಯ್ನ್ ನಿಮಿಷ, ನಾನು ಜಾಯ್ನ್ ಆಗ್ತೇನೆ. ನಾನೇ ಓಕೆ, ನಾನೇ ಮಾಡ್ತೇನೆ. ಸ್ಟಾರ್ಟ್ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಾಂಸ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
नमो विष्णुपदाय कृष्णपृष्ठाय भूतले श्रीमति भक्तिवेदान्त स्वामिन् इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಭಕ್ತವೃಂದರಿಗೂ ಜೈ. ಎಲ್ಲರಿಗೂ ಲೀಲಾಮೃತ ತರಗತಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಬೋದ ಮಾತಾಜಿ? ನಾನು ಒಂದ್ ನಿಮಿಷ. ನಾನು ಓದ್ಬೋದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ವಿವರಿಸ್ಲಿಕ್ಕೆ ಉಂಟಲ್ಲ ನಿನ್ನೆದು, ಅದನ್ನು ಕಂಟಿನ್ಯೂ ಮಾಡೋಣ. ಮತ್ತೆ ನಾನು ಅದನ್ನ ವಿವರಿಸ್ಬಿಡ್ತೀನಿ ಪೂರ್ತಿ, ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡಿ. ನಿನ್ನೆ ನಾವು ಪ್ರಭುಪಾದರು 5 ಜನಕ್ಕೆ ದೀಕ್ಷೆಯನ್ನ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ಇಟ್ಕೊಂಡಿರ್ತಾರಲ್ವಾ. ಸೊ ಹಾಗಾಗಿ ಆ ಒಂದು ತುಂಬಾ ರಾತ್ರಿ ಆಗಿರುತ್ತೆ. ಆದ್ರೂ ಸಹ ಪ್ರಭುಪಾದರು ಅಲ್ಲಿ ಬಂದಂತಹ ಜೋಸೆಫ್, ಸ್ಯಾಮ್, ಡೇವಿಡ್, ಆಮೇಲೆ ಏಡ್ರಿಯನ್, ಗ್ಯಾರಿ, ಇಷ್ಟು ಜನಕ್ಕೆ ದೀಕ್ಷೆ ಕೊಡೋದಿಕ್ಕೆ ಅವರು ಮಣಿಗಳನ್ನ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾರೆ. ಆವಾಗ ಅವರಿಗೆಲ್ಲ ಒಂಥರ ಸಮಾಧಾನ ಆಗತ್ತೆ. ಅಂದ್ರೆ ಪ್ರಭುಪಾದರು ನಮ್ಗೆ ದೀಕ್ಷೆಯನ್ನ ಕೊಡ್ತಾರೆ ಅಂತ. ಯಾಕೆ ಅಂತಂದ್ರೆ ಅವರು ತುಂಬಾ ದೂರದಿಂದ ಬಂದಿರ್ತಾರೆ, ದೀಕ್ಷೆಗಾಗಿಯೇ ಬಂದಿರ್ತಾರೆ. ಸೊ ಹಾಗಾಗಿ ಆ ಒಂದು ಇದು ಅವ್ರಿಗೆ ಸಮಾಧಾನ ಆಗತ್ತೆ. ಸೊ ಅದಾದ್ಮೇಲೆ ಏನಾಗತ್ತೆ, ಪ್ರಭುಪಾದರು ರೆಡಿ ಆಗಿರ್ತಾರೆ. ಅವರು ಜಪಮಣಿಗಳನ್ನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಮಾತಾಜಿ, ನಾನೇ ಮ್ಯೂಟ್ ಮಾಡ್ತೇನೆ ಯಾರ್ದು. ಮೊದಲನೇದಾಗಿ ಇವ್ರನ್ನ ಕರೀತಾರೆ, ಗ್ಯಾರಿನ ಕರೀತಾರೆ. ಕರೆದ್ಬಿಟ್ಟು ಅವರಿಗೆ ಹರಿನಾಮ ಜಪವನ್ನ ಬೋಧನೆಯನ್ನ ಮಾಡಿ ಮತ್ತೆ ಅವರಿಗೆ ಇದನ್ನ ಕೊಡ್ತಾರೆ, ಜಪಮಣಿಯನ್ನ ಕೊಡ್ತಾರೆ. ಆದ್ರೆ ಅವರಿಗೆ ಹೆಸರು ಧರ್ಮದಾಸ ಅಂತ ಅವರಿಗೆ ದೀಕ್ಷೆಯ ಒಂದು ಹೆಸರಾಗಿರುತ್ತೆ. ನೋಡಿ, ಯಾವುದೋ ಒಂದು ವಿದೇಶದಲ್ಲಿ ಏನೋ ಹೆಸರು ದೈವ ಇಲ್ಲದೆ ಇರುವಂತಹ ಅವರಿಗೆ ಅಂತಹ ಒಳ್ಳೊಳ್ಳೆ ಒಂದು ದೀಕ್ಷೆಯ ನಾಮಗಳು ಸಿಗತ್ತೆ ಅವರಿಗೆ. ಸೊ ಹಾಗಾಗಿ ಧರ್ಮದಾಸ ಅಂತ ಅವರಿಗೆ ಹೆಸರು ಕೊಟ್ಟು ಅವರಿಗೆ ದೀಕ್ಷೆಯನ್ನ ಪ್ರಭುಪಾದರು ನೀಡ್ತಾರೆ. ಸೊ ಹಾಗಾಗಿ ಅವರು ತಮ್ಮ ಅಭಿಪ್ರಾಯವನ್ನ ತೋಡ್ಕೊಳ್ತಾರೆ. ಇಲ್ಲಿ ಏನು ಅಂತಂದ್ರೆ, ನನಗೆ ಯಾವುದೋ ಒಂದು ರೀತಿಯಲ್ಲಿ ನನಗೆ ಭಯ ಆಗ್ತಾ ಇತ್ತು. ಪ್ರಭುಪಾದರು ಎದುರಿಗೆ ನಾನೇನಾದ್ರೂ ತಪ್ಪು ಮಾಡ್ಬಿಡ್ತೀನೇನೋ ಅಂತ ನನಗೆ ಒಂದು ರೀತಿಯಾಗಿ ಹೆದರ್ತಾ ಇದ್ದೆ. ಯಾಕೆ ಅಂತಂದ್ರೆ ಅವರು ಮಹಾತ್ಮರಾದಂಥವ್ರು, ಎಲ್ಲರನ್ನೂ ಅರ್ಥಂಥವ್ರು ಪ್ರಭುಪಾದರು. ಸೊ ಹಾಗಾಗಿ ನಮ್ಗೆಲ್ಲ ಗೊತ್ತು ವಿದೇಶಿಯರು ಇವರೆಲ್ಲ ಯಾವ ಒಂದು ಸ್ಥಿತಿಯಲ್ಲಿ ಇದ್ದಾರೆ ವಿದೇಶದಲ್ಲಿ ಅಂತ. ಸೊ ಹಾಗಾಗಿ ಅಂಥವರು ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದು ಹರಿನಾಮ ಜಪವನ್ನ ಮಾಡ್ತಾ ಈಗ ದೀಕ್ಷೆಯನ್ನು ತಗೊಳ್ಳೋ ಮಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಅವರಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಪ್ರತಿದಿನ ದೇವಸ್ಥಾನಗಳು, ಯಾವ್ದಾದ್ರೂ ಸರಿ ದೇವಸ್ಥಾನಗಳನ್ನ ನೋಡ್ತಾ ಇರ್ತೀವಿ, ಪೂಜೆಗಳನ್ನ ಮಾಡ್ತಾ ಇರ್ತೀವಿ, ರಾಮ, ಕೃಷ್ಣ, ಭಗವಂತ ಅನ್ನೋ ಹೆಸರುಗಳನ್ನ ಯಾವುದೋ ಒಂದು ಮೂಲಕ ನಾವು ಕೇಳ್ತಾ ಇರ್ತೀವಿ. ಇನ್ನು ಹಿಂದೆ ಲೆಕ್ಕ ಹಾಕೊಂಡ್ರೆ ನಮ್ಮ ತಾತನ ಕಾಲ, ಆ ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ
ದೇವರ ಹೆಸರುಗಳನ್ನೇ ಇಡ್ತಾ ಇದ್ದಿದ್ದು. ಸೊ ಹಾಗಾಗಿ ಆ ಒಂದು ಮನೆಯಲ್ಲಿ ಮಕ್ಕಳನ್ನ ಕರೆಯೋದಾಗ್ಲಿ ಮೊಮ್ಮಕ್ಕಳನ್ನ ಕರೆಯೋದಾಗ್ಲಿ ಕರೆದಾಗ ಏನಾಗ್ತಿತ್ತು, ಅಲ್ಲಿ ಮತ್ತೆ ಮತ್ತೆ ಆ ಹೆಸರುಗಳನ್ನ ನಾವು ರಿಪೀಟ್ ಮಾಡ್ತಾ ಮಾಡ್ತಾ ಏನಾಗ್ತಾ ಇತ್ತು, ಅಲ್ಲಿ ದೇವರ ಹೆಸರನ್ನ ಕರೆದಂಗೆ ಆಗ್ತಾ ಇತ್ತು. ಆದ್ರೆ ಆ ವಿದೇಶದಲ್ಲಿ ಅವೆಲ್ಲ ಇರ್ಲಿಲ್ಲ, ಎಲ್ಲವೂ ಹೊಸದು ಅವರಿಗೆ. ಭಗವಂತನ ನಾಮ, ಭಗವಂತನ ಪೂಜೆ, ಪ್ರಸಾದ ಪ್ರತಿಯೊಂದು ಹೊಸದು ಅವರಿಗೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ, ಈಗ ದೀಕ್ಷೆಯನ್ನ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಧರ್ಮಗೆ ತುಂಬಾ ಒಂದು ರೀತಿಯಾದಂತಹ ಗಾಬರಿ ಆಗಿತ್ತು, ಮತ್ತೆ ಅವರು ತುಂಬಾ ನಡಕ್ತಾ ಇದ್ರು. ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಬ್ಬನ್ನ ಕರೀತಾರೆ. ಕರೆದ್ಬಿಟ್ಟು ಇವನಿಗೆ ಏನ್ ಹೆಸರು ಅಂತ ಕೇಳ್ತಾರೆ. ಜೋಸಫ್ನ ಕರೀತಾರೆ. ಈಗ ಏನಾಗತ್ತೆ, ಪ್ರಭುಪಾದರಿಗೆ ಎಲ್ಲರನ್ನೂ ನೋಡಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಲಿಸ್ಟ್ ಬಂದಿರತ್ತೆ, ಅದ್ರ ಪ್ರಕಾರ ಅವ್ರು ಬರ್ದಿರ್ತಾರೆ. ಆಗ ಅವರ ಅಸಿಸ್ಟೆಂಟ್ ಅರವಿಂದನ್ನ ಕೇಳ್ತಾರೆ, ಜೋಸೆಫ್ಗೆ ಏನ್ ಹೆಸರು, ದೀಕ್ಷೆಯ ಏನ್ ಹೆಸರು ಕೊಟ್ಟಿದೀವಿ ಅಂತ. ಆವಾಗ ಅವನು ಹೇಳ್ತಾರೆ ಭಾಗವತ ದಾಸ ಅಂತ. ನೋಡಿ, ಭಾಗವತ ಅಂತಂದ್ರೇನೆ ಭಗವಂತ ಅಲ್ವಾ. ಸೊ ಭಗವಂತನ ಒಂದು ದಾಸ, ಆ ಒಂದು ಹೆಸರು ಅವನಿಗೆ ಕೊಡ್ತಾ ಇದ್ದಾರೆ. ಸೊ ಅದು ಒಂಥರ ಭಾವೈಕ್ಯತೆ ಆಗಿತ್ತು ಅಲ್ಲಿ. ಸೊ ಹಾಗಾಗಿ ಪ್ರಭುಪಾದರು ಅದನ್ನ ಮತ್ತೆ ಹೇಳ್ತಾರೆ, ಓ ಭಗವದ್ಗೀತಾ ಭಾಗವತ. ಸೊ ಇವನು ಭಗವಂತ ಯಾವಾಗ ಭಗವಂತನ ಸಾಕಾರ ಮೂರ್ತಿಯ ಒಂದು ಹೆಸರನ್ನ ಇಟ್ಕೊಳ್ತಾ ಇದೀಯಾ, ನೀನು ಭಗವಂತನ ಸೇವಕನಾಗಿರ್ಬೇಕು ಅಂತ ಹೇಳ್ತಾರೆ. ಆವಾಗ ಅವನಿಗೆ, ಯಾರಿಗೆ, ಜೋಸೆಫ್ಗೆ, ಅವನಿಗೂ ಆ ಒಂದು ಹೆಸರು ಬೇಕು ಅಂತ ಅನ್ಸಿರತ್ತೆ. ಯಾಕೆ ಅಂತಂದ್ರೆ ವಿದೇಶದಲ್ಲಿ ಸಾಮಾನ್ಯವಾಗಿ ಗೊತ್ತೋ ಗೊತ್ತಿಲ್ದೇನೋ ನಾವು ಸರ್ವೆಂಟ್ ಆಫ್ ಗಾಡ್ ಅಂತವ್ರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಆ ಒಂದು ಗುರುವಿನ ಸೇವಕ ಅನ್ನೋದು ಗೊತ್ತಾದ್ಮೇಲೆ ಅವರಿಗೆ ಒಂದ್ ರೀತಿಯಾಗಿ ಸಂತೋಷ ಆಗತ್ತೆ. ಪ್ರಭುಪಾದರಿಂದ ಇಂತಹ ಒಂದು ಹೆಸರು ನಾನು ಪಡ್ಕೊಂಡೆ ಅಂತ ಅವರಿಗೆ ಸಂತೋಷ ಆಗತ್ತೆ. ಸೊ ಅವರು ಜಪಮಣಿಯನ್ನ ಕೊಡಕ್ ಹೋಗ್ತಾರೆ, ಆದ್ರೆ ಅವ್ರ ಮುಖ ನೋಡ್ಬಿಟ್ಟು ತಗೊಂಡ್ಬಿಡ್ತಾರೆ. ಆವಾಗ ಅವರಿಗೆ ಏನು ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ, ನೀನು 4 ನಿಯಂತ್ರಕ ತತ್ವಗಳನ್ನ ಅನುಸರಿಸ್ತಾ ಇದ್ಯಾ ಅಂತ. ಆವಾಗ ಅವರು ಹೌದು ಅಂತ ಹೇಳ್ತಾರೆ. ಮತ್ತೆ ನೀನು ಎಷ್ಟು ಮಾಲೆ ಜಪ ಮಾಡ್ತೀಯಾ ಅಂತಾರೆ. ಆಕ್ಚುಲಿ ಅವರು 20 ಮಾಲೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಅದು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹೇಳ್ತಾರೆ, ಇಲ್ಲ ನಾನು ಸುಮಾರು ತಿಂಗಳಿಂದ 20 ಮಾಲೆ ಮಾಡ್ತಾ ಇದ್ದೀನಿ ಅಂತ. ಆವಾಗ ಪ್ರಭುಪಾದರು ಕೊಡ್ತಾರೆ, ಅವರಿಗೆ ಜಪಮಣಿಯನ್ನ ಕೊಡ್ತಾರೆ. ಸೊ ಹಾಗಾಗಿ ಅವ್ರಿಗೂ ಒಂದು ರೀತಿಯಾಗಿ ಖುಷಿ ಆಗತ್ತೆ. ಮತ್ತೆ ಪ್ರಭುಪಾದರು ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಅಂದ್ರೆ ನೀನು ಜಪ ಮಾಡ್ತಾ ಇದ್ದೀನಿ, ನಿನ್ಗೆ ದೀಕ್ಷೆ ಸಿಕ್ತು ಅಂತ ನೀನು ಹೆಮ್ಮೆ ಪಡ್ಬೇಡ, ಜಂಬ ಪಡ್ಬೇಡ ಅನ್ನೋ ರೀತಿಯಲ್ಲಿ ಅವ್ರು ನೋಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ದೇವ್ನ ಕರೀತಾರೆ. ಡೇವಿಡ್ನ ಕರೆದ್ಬಿಟ್ಟು ಅವ್ರಿಗೇನು ಅಮರೇಂದ್ರ ಅಂತ ಹೆಸರು ಕೊಡ್ತಾರೆ. ಹೆಸರು ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಅಮರರಲ್ಲಿ ಶ್ರೇಷ್ಠದಾದವನನ್ನ ಅಮರೇಂದ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀನು ಆ ರೀತಿಯಾಗಿರು ಅಂತ ಹೇಳ್ಬಿಟ್ಟು ಅವ್ರಿಗೂ ಆ ಜಪಮಣಿಯನ್ನ ಕೊಡ್ತಾರೆ. ಇನ್ನು ಅವರು ಏಡ್ರಿಯನ್ ಅಂತ ಅಂದ್ರೆ ಅವರ ವೈಫ್ ಆಗಿರ್ತಾರೆ, ಅವ್ರನ್ನ ಕರೆದ್ಬಿಟ್ಟು ಅವರಿಗೆ ಗಾಯತ್ರಿ ದಾಸಿ ಅಂತ ಕೊಡ್ತಾರೆ. ಅದಾದ್ಮೇಲೆ ಸ್ಯಾಮ್ನ ಕರೀತಾರೆ. ಸ್ಯಾಮ್ನ ಕರೆದ್ಬಿಟ್ಟು ಅವ್ರಿಗೆ ಸುವ್ರತ ಅಂತ ಕೊಡ್ತಾರೆ. ಯಾವಾಗ ಅವ್ರ ಸುವ್ರತ ಅಂದ್ರೆ ಸ್ಯಾಮ್ನ ಕರೀತಾರೋ ಅವಾಗ ಅವರು ಕಂಠದಲ್ಲಿ ಅವ್ರ ಕಂಠಿಮಾಲ ಇರೋದಿಲ್ಲ. ಸೊ ಎಲ್ಲೋಯ್ತು ನಿನ್ನ ಕಂಠಿಮಾಲ ಅಂತಾರೆ. ಸೊ ಆವಾಗ ನನ್ನ ಹತ್ರ ಕಂಠಿಮಾಲ ಇಲ್ಲ ಅಂತಾರೆ. ಆವಾಗ ಏನಾಗತ್ತೆ, ಈಗ ದೀಕ್ಷೆಯನ್ನ ಕೊಟ್ಟ ಮೇಲೆ ಒಂದು ಹೋಮ ಅನ್ನೋದು ನಡಿಲೇಬೇಕು. ಆದ್ರೆ ಈಗೇನಾಗೋಗಿದೆ, ಮಧ್ಯರಾತ್ರಿ ಆಗಿದೆ. ಅವರು ದೀಕ್ಷೆಯನ್ನ ಕೊಟ್ಟಿರೋದು ಮಧ್ಯರಾತ್ರಿ ಆಗಿದೆ. ಹಾಗಾಗಿ ಬೆಳಗ್ಗೆ ಒಂದು ಹೋಮದ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟ್ ಬೆಳಗ್ಗೆ ಮಾಡ್ಕೊಂಡಿರ್ತಾರೆ. ಆವಾಗ ಏನಾಗತ್ತೆ, ಅವ್ರು ಕೇಳ್ತಾರೆ, ಹೋಮಕ್ಕೆ ಕೂತ್ಕೋಬೇಕು, ಅಲ್ಲಿ ಇರ್ಬೇಕು ಅಂತಂದ್ರೆ ಕಂಠಿಮಾಲೆ ಇರ್ಲೇಬೇಕು, ಅದಿಲ್ಲದೆ ದೀಕ್ಷೆಯನ್ನು ಕೊಡೋ ಹಾಗಿಲ್ಲ, ಮತ್ತೆ ಹೋಮಕ್ಕೆ ಕೂತ್ಕೊಳ್ಳೋ ಹಾಗಿಲ್ಲ. ಸೊ ಹೋಮಕ್ಕೆ ಏನಕ್ಕೆ ಮಾಡೋದು, ತಮ್ಮ ಒಂದು ಪಾಪ ಕರ್ಮಗಳನ್ನೆಲ್ಲ ಅಲ್ಲಿ ನಾವು ಅರ್ಪಿಸಿ, ನಾವು ಭಗವಂತನಿಗಾಗಿ ಪ್ರತಿಯೊಂದನ್ನು ನಾವು ನಮ್ಮ ಒಂದು ಅಹಂಕಾರ ಎಲ್ಲವನ್ನು ಅರ್ಪಿಸಿ ನಾವು ಭಗವಂತನಿಗೆ ಶರಣಾಗೋದು ಯಜ್ಞ ಅಂತಂದ್ರೆ ಅಲ್ವಾ. ಸೊ ಹಾಗಾಗಿ ಆ ಒಂದು ವಿಧಾನ ನೆಕ್ಸ್ಟ್ ಡೇ ಬೆಳಗ್ಗೆ ಇರತ್ತೆ.
ಸೊ ಆವಾಗ ಅಲ್ಲಿರುವಂತವ್ರಿಗೆ ಹೇಳ್ತಾರೆ, ಎಲ್ಲರಿಗೂ ಕಂಠಿ ಮಾಲೆ ಇರ್ಬೇಕು, ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ನೀವು ಕಂಠಿ ಮಾಲೆಯನ್ನ ಅರೇಂಜ್ ಮಾಡಿ ಅಂತ ಪ್ರಭುವಾದ್ರು ಸ್ವಲ್ಪ ಗಡಸಾಗಿ ಹೇಳ್ತಾರೆ. ಯಾಕೆ ಅಂದ್ರೆ ಒಂದು ಯಾವ್ದಾದ್ರು ಒಂದು ಕೆಲಸ ನಡೀತಾ ಇದೆ ಅಂದ್ರೆ ಅದ್ರ ಅರೇಂಜ್ಮೆಂಟ್ಸ್ ಒಬ್ರು ನೋಡ್ಕೊಳ್ತಾ ಇರ್ತಾರೆ. ಆ ಅರೇಂಜ್ಮೆಂಟ್ ನೋಡ್ಕೊಳ್ಳೋ ಅಂತವ್ರು ಅದನ್ನೆಲ್ಲ ಸರಿಯಾಗಿ ಅರೇಂಜ್ ಮಾಡಿರ್ಬೇಕು. ಅಲ್ಲಿ ಆ ಅರೇಂಜ್ಮೆಂಟ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಪ್ರಭುಪಾದ್ರು ಅವ್ರ ಮೇಲೆ ಸ್ವಲ್ಪ ಗಡತ್ತಾಗಿ ಹೇಳ್ತಾರೆ. ಸೊ ಯಾವಾಗ ಆ ರೀತಿ ಹೇಳ್ತಾರೋ ಅಲ್ಲಿರುವಂತಹ ಭಕ್ತರಿಗೆ ಒಂದು ರೀತಿಯಾಗಿ ಹೆದರಿಕೆನೂ ಆಗತ್ತೆ. ಯಾಕೆ ಅಂತಂದ್ರೆ ಹೇಗೆ ಆ ಒಂದು ಕಂಠಿ ಮಾಲೆಯನ್ನ ಅರೇಂಜ್ ಮಾಡೋದು ಗೊತ್ತಿಲ್ಲ, ಆದ್ರೂ ಸಹ ಅವ್ರು ಹೇಳ್ತಾರೆ ಬೆಳಗ್ಗೆ ಹೊತ್ತಿಗೆ ಅದು ಬಂದಿರತ್ತೆ ಅಂತ. ಸೊ ಹೀಗೆ ಆಗಿ ಭಕ್ತರೆಲ್ಲ ಅಲ್ಲಿ ಕೂತಿರ್ತಾರೆ. ಮತ್ತೆ ಪ್ರಭುಪಾದ್ರು ಏನಾದ್ರು ಕೇಳೋದಿದ್ಯಾ ಯಾರಿಗಾದ್ರು ಅಂತ ಕೇಳ್ತಾರೆ. ಸೊ ಆವಾಗ ಒಬ್ಬೊಬ್ರೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಭಾಗವತರು ಕೇಳ್ತಾರೆ, ನಾವು ಎಷ್ಟೇ ಆಧ್ಯಾತ್ಮಿಕದಲ್ಲಿ ಇದ್ರೂ ಸಹ ಒಮ್ಮೊಮ್ಮೆ ನಮಗೆ ಐಹಿಕ ಪ್ರಕೃತಿಯ ಒಂದು ಬಾಧೆಗಳಿಂದ ನಾವು ಬಾಧೆ ಪಡ್ತಾ ಇರ್ತೀವಿ, ಯಾಕೆ ಈ ರೀತಿ ಆಗತ್ತೆ ಅನ್ನೋದನ್ನ ಅವರು ಕೇಳ್ತಾರೆ. ಇದಕ್ಕೆ ಪ್ರಭುಪಾದ್ರು ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ನೀನಿರೋದು ಆಧ್ಯಾತ್ಮಿಕದಲ್ಲಿ ಇದೆಯಾ ಅಂತಂದ್ರೆ ನೀನು ಒಂದು ದೋಣಿಯಲ್ಲಿ ಕೂತಿದ್ಯಾ ಅಂತ ಅರ್ಥ. ಸೊ ದೋಣಿಯಲ್ಲಿ ನೀನು ಆ ದೋಣಿಯನ್ನ ಒಂದು ಸಮುದ್ರದಲ್ಲಿ ಈಜಿಸ್ಬೇಕು, ಅದನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು, ಅದು ನಿನ್ನ ಕೈಯಲ್ಲಿರತ್ತೆ. ಹೇಗೆ ಅಂತಂದ್ರೆ ನೀನು ಮಾಡುವಂತಹ ಭಗವಂತನ ಒಂದು ಸೇವೆಯಿಂದ, ಆ ಒಂದು ಸೇವೆಯಿಂದಾನೇ ಎಷ್ಟೇ ಅಲೆಗಳು ಬಂದ್ರು ಆ ಒಂದು ದೋಣಿ ಅಲ್ಲಾಡ್ತಾ ಇದ್ರೂ ಸಹ ನೀನು ಅದನ್ನ ಕಳ್ಕೊಂಡು ಹೋಗ್ಬೋದು. ಸೊ ಆ ರೀತಿಯಾಗಿ ನೀನು ಒಳ್ಳೆ ಅಂಬಿಗನಾಗ್ಬೇಕು. ಅಂಬಿಗ ಅಂತಂದ್ರೆ ದೋಣಿಯನ್ನ ಓಡಿಸೋನು. ಸೊ ಹಾಗಾಗಿ ಯಾವಾಗ ನೀನು ಒಳ್ಳೆ ಅಂಬಿಗನಾಗ್ತೀಯೋ ಆವಾಗ ನೀನು ಹೋಗೋದಿಕ್ಕೆ ಸಾಧ್ಯ. ಅಂದ್ರೆ ಆಧ್ಯಾತ್ಮಿಕದಲ್ಲಿ ನೀನು ಯಾವಾಗ ದೃಢಚಿತ್ತನಾಗಿರ್ತೀಯೋ ಆವಾಗ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಒಂದೇ ಒಂದ್ ನಿಮಿಷ. ಹರೇ ಕೃಷ್ಣ, ಫೋನ್ ಬಂದ್ಬಿಡ್ತು, ಸಾರಿ. ಸೊ ಹಾಗಾಗಿ ಅದನ್ನ ಹೇಳ್ತಾರೆ ಪ್ರಭುಪಾದರು. ಅಂದ್ರೆ ಯಾವ ರೀತಿಯಾಗಿ ನೀವು ದೃಢ ಚಿತ್ತತೆಯಿಂದ ನೀವು ನಿಮ್ಮ ಆಧ್ಯಾತ್ಮಿಕದ ಒಂದು ಹಾದಿಯಲ್ಲಿ ಮಾರ್ಗದಲ್ಲಿ ನೀವು ನಡಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಶ್ರದ್ಧೆ ಇರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು, ದೃಢ ಮನಸ್ಸಿರ್ಬೇಕು, ಮತ್ತೆ ಏನೇ ಆದ್ರೂ ಸಹ ವಿಚಲಿತರಾಗದೆ ಇರೋ ಹಾಗೆ ತಾಳ್ಮೆ ಇರ್ಬೇಕು. ಸೊ ಆವಾಗ ಇದೆಲ್ಲವನ್ನೂ ಇರುತ್ತೋ ಆವಾಗ ನೀನು ಒಳ್ಳೆಯ ನಿಪುಣನಾದ ಅಂಬಿಕನಾಗ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಹೇಳಿ ಅವರು ಎಲ್ಲದಕ್ಕೂ ಒಂದು ಸೂಕ್ತವಾದ ಕಾಲ ಬರತ್ತೆ. ಯಾಕೆಂತಂದ್ರೆ ಯಾವುದು ಒಂದೇ ಸರ್ತಿಗ್ ಬಂದ್ಬಿಡಲ್ಲ, ಎಲ್ಲವೂ ಹಂತ ಹಂತವಾಗಿ ಬರುತ್ತೆ, ಮತ್ತೆ ಎಲ್ಲದೂ ಅಭ್ಯಾಸದಿಂದ ಬರುತ್ತೆ, ಮತ್ತೆ ಯಾವ್ದ್ರಲ್ಲೂ ನಂಬಿಕೆ ಇದ್ದಾಗ ಮಾತ್ರ ಬರುತ್ತೆ. ಸೊ ಹಾಗಾಗಿ ಅದನ್ನ ಪ್ರಭುಪಾದರು ಹೇಳಿ ಎಲ್ಲದಕ್ಕೂ ಒಂದು ಸೂಕ್ತವಾದ ಕಾಲ ಬರುತ್ತೆ, ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತಲ್ಲೇ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಹೇಳಿ ಆಮೇಲೆ ಮುಂದೆ ಅಮರೇಂದ್ರರು ಅವರು ಸಹ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮಾತಾಜಿ ಇಲ್ಲಿಂದ ಓದ್ಬೇಕಲ್ವಾ? 290. ಹೌದೌದು, 294 ಪೇಜ್ ನಂಬರ್, ಅಲ್ಲಿಂದ ಓದ್ಸಿ ಮಾತಾಜಿ. ಓಕೆ, ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿಂದನ ಪ್ರಭುಪಾದರು ಮೇಲಕ್ಕೆ ಕಟ್ಟಿದ್ದ ತಮ್ಮ ದೋತಿನಿಯಲ್ಲಿ ಮೇಲಕ್ಕೆ ಕಟ್ಟಿದ್ದ ತಮ್ಮ ಧೋತಿಯಲ್ಲಿ ಆರಾಮವಾಗಿ ಹಾಸಿಗೆಯಲ್ಲಿ ಕುಳಿತು ಪ್ರಭುಪಾದರು ಎಲ್ಲ ಭಕ್ತರಿಗೂ ಸಂಪೂರ್ಣವಾಗಿ ಸಮಾಧಾನವಾಗುವಂತೆ ಭಾಗವತದ ಪ್ರಶ್ನೆಗಳಿಗೆ ಉತ್ತರಿಸಿದ್ದರು. ಪ್ರಭುಪಾದರ ಜೊತೆಗಿದ್ದುದರಿಂದಲೇ ಭಕ್ತರಿಗೆ ತೃಪ್ತಿಯಾಗಿತ್ತು. ಅವರ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರಗಳಿಂದ ಅವರಿಗೆ ಮಾತ್ರವಲ್ಲ, ಎಲ್ಲ ಭಕ್ತರಿಗೂ ಉತ್ಸಾಹ ಮತ್ತು ಸಮಾಧಾನ ಬರುವಂತಾಗಿತ್ತು. ಪ್ರಭುಪಾದರು ಹೇಳಿದುದನ್ನು ಅವರು ಇತರರಿಗೆ ಹೇಳುವವರಾಗಿದ್ದರು. ಪ್ರಭುಪಾದರ ಈ ಬೋಧನೆಯನ್ನು ಎಲ್ಲರೂ ಗೌರವದಿಂದ ನೆನಪಿನಲ್ಲಿಡುವಂತಾಗುತ್ತಿತ್ತು. ಅಮರೇಂದ್ರರು ಒಂದು ಪ್ರಶ್ನೆಯನ್ನು ಕೇಳಿದರು. ಅಮರೇಂದ್ರರು ತೀಕ್ಷ್ಣ ಭಾವನೆಯ ವ್ಯಕ್ತಿ. ಅವರ ಪ್ರಶ್ನೆಯೂ ಹಾಗೆಯೇ ಇತ್ತು.
ಭಕ್ತರಾಗುವ ಮುನ್ನ ಅವರು ವಿಶ್ವವಿದ್ಯಾಲಯದ ತೀವ್ರಗಾಮಿಗಳ ನಾಯಕರಾಗಿದ್ದರು. ಈಗ ಕೃಷ್ಣ ಪ್ರಜ್ಞೆಯನ್ನು ಅದೇ ತೀವ್ರತೆಯಿಂದ ಪ್ರಸಾರ ಮಾಡಬಯಸಿದರು. ಅವರಾದರೆ ಜನ ಈ ಕೃಷ್ಣ ಪ್ರಜ್ಞೆಯನ್ನು ಅನುಷ್ಠಾನ ಮಾಡುವಂತೆ ಮಾಡುವುದು ಹೇಗೆ? ಜನರಿಗೆ ಉಪದೇಶ ಮಾಡಲು ಹೋದಾಗ ನಾವು ಅವರಿಗೆ ಏನು ಹೇಳಬಹುದು? ಅದನ್ನು ಸ್ವೀಕರಿಸುವಂತೆ ಏನು ಹೇಳಲು ಸಾಧ್ಯ ಎಂದು ಕೇಳಿದರು. ಅವರ ಧ್ವನಿ ಭಾರವಾಗಿತ್ತು. ಕಾರ್ಯೋನ್ಮುಖವಾಗಬೇಕೆಂದು ಕೇಳುತ್ತಾ ಧ್ವನಿಯು ಶಕ್ತಿಶಾಲಿಯಾಗಿತ್ತು. ಪ್ರಭುಪಾದರು ಉತ್ತರವಿತ್ತರು, ದಯವಿಟ್ಟು ಹರೇ ಕೃಷ್ಣ ಸಂಕೀರ್ತನೆ ಮಾಡಿ ಎಂದು ನೀವು ಕೇಳಬೇಕು ಅಷ್ಟೇ. ಅವರು ಹಾಗೆ ಮಾಡುತ್ತಾರೋ ಬಿಡುತ್ತಾರೋ ಅದು ಅವರಿಗೆ ಸೇರಿದ್ದು. ಅದು ಅವರ ಮತ್ತು ಕೃಷ್ಣನ ನಡುವಿನ ಸಂಗತಿ. ಆದರೆ ನೀವು ನಿಮ್ಮ ಕೆಲಸ ಮಾಡಿದಂತಾಯಿತು. ನೀವು ದಯವಿಟ್ಟು ಹರೇ ಕೃಷ್ಣ ಸಂಕೀರ್ತನೆ ಮಾಡಿ ಎಂದು ಕೇಳಿದ ಮಾತ್ರಕ್ಕೆ ನಿಮ್ಮ ಕರ್ತವ್ಯವನ್ನು ಮಾಡಿದಂತಾಯಿತು. ರಾಧಾ ವಲ್ಲಭರು ನಮ್ಮ ಮನಸ್ಸುಗಳನ್ನು ಮಾಯೆಯಿಂದ ಬಿಡಿಸಿ ಕೃಷ್ಣನ ಬಳಿಗೆ ತರುವುದು ಹೇಗೆ ಎಂದು ಕೇಳಿದರು. ನೀವು ಮನಸ್ಸನ್ನು ಎಳೆದುಕೊಂಡು ಬರಬೇಕು. ಪ್ರಭುಪಾದರು ಹೇಳಿದರು, ನೀವು ಮನಸ್ಸನ್ನು ಹರೇ ಕೃಷ್ಣ 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 ಹರೇ ಹರೇ ಎನ್ನುವುದರ ನಾದ ಕಂಪನಕ್ಕೆ ಎಳೆದುಕೊಂಡು ಬರಬೇಕು. ಮತ್ತೆ ಅವರು ಹೇಳಿದರು, ಆ ನಾದ ಕಂಪನಕ್ಕೆ ನೀವು ಮನಸ್ಸನ್ನು ಎಳೆದುಕೊಂಡು ಬರಬೇಕು. ಸಾಕಾ ಮಾತಾಜಿ? ಅನೋದ್ಲ ಮಾತಾಜಿ. ಅಲ್ಲ, ಅವರದ್ದೊಂದು 2 ಲೈನ್ ಓದಿ. ಸರಿ. ಪ್ರಭುಪಾದರು ಸುತ್ತ ನೋಡಿದರು. ನಿಮಗೆ ಈಗ ಸಮಾಧಾನವಾಯಿತೆ? ಭಕ್ತರು, ಆಯಿತು ಶ್ರೀಲ ಪ್ರಭುಪಾದರೆ, ನಿಮಗೆ ಬಹಳ ವಂದನೆಗಳು ಎಂದರು. ಅನಂತರ ಅವರೆಲ್ಲರೂ ಅಲ್ಲಿಂದ ಹೊರಟರು. ತಮ್ಮ ಬದುಕಿನಲ್ಲಿ ಅದೇ ಅತ್ಯಂತ ಮಹತ್ವದ ಹಗಲು ಮತ್ತು ರಾತ್ರಿ ಎಂದು ಅವರೆಲ್ಲ ಒಪ್ಪಿಕೊಂಡರು. ಅವರು ಅದನ್ನು ಎಂದೂ ಮರೆಯಲಿಲ್ಲ. ಕೆಲವರು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರು? ರತ್ನ ಮಾತಾಜಿ ಕೇಳಿದ. ಸಿಗ್ನಲ್ ಇದೆಯಾ ಮಾತಾಜಿ? ಹಾ, ಇದೆ ಮಾತಾಜಿ. ಓದಿ ಮೊದ್ಲ ಮಾತಾಜಿ. ಓದಿ. ಕೆಲವರು ಶಿಷ್ಯರೊಂದಿಗೆ ಪ್ರಭುಪಾದರು ಒಂದು ಕಾರಿನಲ್ಲಿ ಜಾಕ್ಸನ್ವಿಲ್ ವಿಮಾನ ನಿಲ್ದಾಣಕ್ಕೆ ಹೊರಟರು. ಇತರ ಭಕ್ತರು ತಮ್ಮ ವ್ಯಾನಿನಲ್ಲಿ ಅವರನ್ನು ಹಿಂಬಾಲಿಸಿದರು. ಪ್ರಭುಪಾದರು ವಿಮಾನ ನಿಲ್ದಾಣದಲ್ಲಿ ಬಳಸಲು ವ್ಯಾಸಾಸನವನ್ನು ದೇವಾಲಯದಿಂದ ಅವರು ತರುತ್ತಿದ್ದರು. ಪ್ರಭುಪಾದರು ಕಾರಿನಲ್ಲಿ ಹೋಗುತ್ತಾ ಕಣ್ಣು ಮುಚ್ಚಿ ವಿಶ್ರಾಂತಿ ತೆಗೆದುಕೊಂಡು ಅವರ ಕಾರಿನ ಹಿಂಭಾಗದಲ್ಲಿ ಕುಳಿತಿದ್ದ ಭಕ್ತರು ಉಳಿದಿದ್ದ ಪ್ರಸಾದವನ್ನು ತಿನ್ನುತ್ತಿದ್ದರು. ಹೃದಯಾನಂದ, ವಿಮಾನ ನಿಲ್ದಾಣಕ್ಕೆ ಪ್ರಭುಪಾದರು ವ್ಯಾಸಾಸನವನ್ನು ತರುವ ಯೋಚನೆ ನನ್ನದು. ಕರ್ಮಿಗಳು ಬಳಸುವ ಪೀಠದಲ್ಲಿ ನನ್ನ ಗುರು ಕುಳಿತುಕೊಳ್ಳಲು ಹೇಗೆ ಸಾಧ್ಯ ಎಂದು ನಾನು ಯೋಚಿಸಿದೆ. ಅದು ಸಾಧ್ಯವೇ ಇಲ್ಲ ಎನ್ನಿಸಿತು. ಕರ್ಮಿಗಳು ಬಳಸುವ ಪೀಠದಲ್ಲಿಯೇ ಪ್ರಭುಪಾದರು ತಮ್ಮ ಕಮಲ ದೇಹವನ್ನು ಇರಿಸುವುದು ಹೇಗೆ, ಕುಳಿತುಕೊಳ್ಳುವುದು ಹೇಗೆ? ನನಗೆ ಬಹಳ ತಳಮಳವಾಯಿತು. ಅಮರೇಂದ್ರರು ವ್ಯಾಸಾಸನವನ್ನು ಮಾಡಿದರು. ಅವರು ಏನು ನಿರ್ಮಿಸಿದರು, ಒಂದು ಟ್ಯಾಂಕಿನಂತೆ ಮಾಡುತ್ತಿದ್ದರು. ವ್ಯಾಸಾಸನದ ತೂಕ ಹಲವು 100 ಪೌಂಡುಗಳಿರಬೇಕು. ಅದನ್ನು ಸಾಗಿಸಲು 4-5 ಮಂದಿ ಭಕ್ತರು ಬೇಕಾಯಿತು. ಪ್ರಭುಪಾದರು ವಿಮಾನ ನಿಲ್ದಾಣವನ್ನು ಮೊದಲು ತಲುಪಿದರು. ಅಲ್ಲಿ ವ್ಯಾಸಾಸನವಿರಲಿಲ್ಲ. ಅವರು ವಿಮಾನಕ್ಕೆ ಹೋಗಬೇಕಾದ ಗೇಟಿನ ಬಳಿಗೆ ಹೋದರು. ಆದರೂ ವ್ಯಾಸಾಸನ ಇರಲಿಲ್ಲ. ಅವರು ಸಾಮಾನ್ಯವಾದ ಪೀಠದಲ್ಲಿ ಕುಳಿತುಕೊಳ್ಳುವುದು ನನಗಿಷ್ಟವಿರಲಿಲ್ಲ. ಆದುದರಿಂದ ನನಗೆ ಆತಂಕವಾಯಿತು. ಅದು ನನ್ನ ಮಹಾಪರಾಧವಾಗುತ್ತದೆ ಎಂದುಕೊಂಡೆ. ಅನಂತರ ನಾನು ಬಹು ಉದ್ದವಾಗಿದ್ದ ವಿಮಾನ ನಿಲ್ದಾಣದ ಮೊಗಸಾಲೆಯತ್ತ ನೋಡುತ್ತಿದ್ದಾಗ 6 ಮಂದಿ ಬ್ರಹ್ಮಚಾರಿಗಳು ಪ್ರಭುಪಾದರ ವ್ಯಾಸಾಸನವನ್ನು ಕಷ್ಟಪಟ್ಟು ಮೊಗಸಾಲೆಯಲ್ಲಿ ತರುತ್ತಿದ್ದುದನ್ನು ನೋಡಿದ್ದೆ. ಅದರಲ್ಲಿ ಅರ್ಧದಷ್ಟು ಮಂದಿ ಬರಿಯ ಕಾಲಿನಲ್ಲಿದ್ದರು. ಅದೊಂದು ಹಾಸ್ಯಾಸ್ಪದ ದೃಶ್ಯವಾಗಿತ್ತು. ಅದನ್ನು ನಂಬಲಾರದೆ ಮತ್ತು ಯುಕ್ಷ್ಟಿಯಿಂದ ಪ್ರಭುಪಾದರು ನೋಡುತ್ತಾ ನಿಂತರು. ಕಡೆಗೆ ಬೆವರುತ್ತಾ ನರಳುತ್ತಾ ಹಲವಾರು ಬ್ರಹ್ಮಚಾರಿಗಳು ವ್ಯಾಸಾಸನವನ್ನು ತಂದು ಪ್ರಭುಪಾದರ ಮುಂದೆ ಬೀಳಿಸಿದರು. ಪ್ರಭುಪಾದರು ಅದನ್ನು ತಿರಸ್ಕಾರದಿಂದ ನೋಡಿದರು. ಅದನ್ನು ದಾಟಿ ಹೋಗಿ ಸಾಮಾನ್ಯ ಪೀಠದಲ್ಲಿ ಕುಳಿತರು. ಭಕ್ತರಲ್ಲಿ ಬಹುಮಂದಿ ಗುರುವಾಷ್ಟಕ ಭಜನೆ ಹೇಳುತ್ತಾ ಪ್ರಭುಪಾದರ ಪಾದಗಳ ಬಳಿ ಕುಳಿತರು. ನಿಂತುಕೊಂಡು ಈ ದೃಶ್ಯವನ್ನು ನೋಡುತ್ತಿದ್ದ ಜನರಿಗೆ ಹೃದಯಾನಂದರು ಉಪದೇಶವನ್ನು ಮಾಡುತ್ತಿದ್ದರು. ಅವರ ಬಳಿ ಪ್ರಭುಪಾದರು ಕೆಲವು ಪುಸ್ತಕಗಳಿದ್ದವು.
ಅವರು ಅವುಗಳನ್ನು ಹಂಚಲು ಪ್ರಯತ್ನಿಸುತ್ತಿದ್ದರು. ತಮ್ಮ ಕಾಲ ಬಳಿ ಕುಳಿತಿದ್ದ ಶಿಷ್ಯರಿಗಿಂತ ಈ ಪ್ರಚಾರಕ್ಕೆ ಪ್ರಭುಪಾದರು ಹೆಚ್ಚು ಲಕ್ಷ್ಯ ಕೊಟ್ಟರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಒಂದ್ ಸ್ವಲ್ಪ ದೊಡ್ಡದ್ ಮಾಡಕ್ಕಾಗತ್ತ ಮಾತಾಜಿ? ನೀವೇ ದೊಡ್ಡ ಮಾಡ್ಬೇಕು ನಿಮ್ಮ ಮೊಬೈಲ್ ನಲ್ಲಿ. ಅಂದ್ರ ಆಗ್ತಾ ಇಲ್ಲ, ಮಾಡ್ದೆ ಆಗ್ಲಿಲ್ಲ, ಅದಕ್ಕೆ. ಹಾಗಾದ್ರೆ ನಾನೇ ಓದಿ ಮಾತಾಜಿ. ಗೀತೆ ಎಂ ಮಾತಾಜಿ ಓದ್ಬೋದಾ? ಅಲ್ಲ, ಕಾಣುತ್ತೆ, ಓದ್ತೀನಿ. ಇನ್ನೊಂದ್ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿತ್ತು. ಇಲ್ಲ, ನನ್ಗೆ ಆಗುದಿಲ್ಲ. ಒಂದು ತಿಂಗಳಿಗಿಂತ ಸ್ವಲ್ಪ ಹೆಚ್ಚು ಕಾಲದ ಸಾಕು ಮಾತಾಜಿ, ಆಯ್ತು. ಆಯ್ತಾ? ಒಂದು ಓಕೆ. ತಿಂಗಳಿಗಿಂತ ಸ್ವಲ್ಪ ಹೆಚ್ಚು ಕಾಲದ ಒಂದ್ ನಿಮಿಷ. ಅವಧಿಯಲ್ಲಿ 6 ನಗರಗಳಿಗೆ ಯಾಕ ಮೇಲೆ ಹೋಗ್ತಾನೆ ಇದೆ ಮಾತಾಜಿ? 6 ನಗರಗಳಿಗೆ ಭೇಟಿ ನೀಡಿದ 6 ನಗರ ಮೇಲಕ್ಕೂ ಕೆಳಕ್ ಹೋಗ್ತಾನೆ ಇದೆ. ಗಳಿಗೆ ಭೇಟಿ ಕೊಟ್ಟಿದ್ದ ಪ್ರಭುಪಾದರು ಮುಂದೆ ಲಂಡನ್ನಿಗೆ ಭೇಟಿ ಕೊಡಲು ಯೋಚಿಸುತ್ತಿದ್ದರು. ಸ್ಪಷ್ಟವಾಗಿ ಇಡೀ ಜಗತ್ತೇ ಅವರ ಕಾರ್ಯಕ್ಷೇತ್ರವಾಗಿತ್ತು. ಅವರ ಪ್ರವಾಸವು ಪ್ರಪಂಚದ ಎಲ್ಲೆಡೆಗಳ ಜನರಿಗೆ ಕೃಷ್ಣ ಪ್ರಜ್ಞೆಯನ್ನು ನೀಡಬೇಕೆಂಬ ಅವರ ದೃಢ ವಿಶ್ವಾಸದ ಕ್ರಿಯಾಶೀಲ ರೂಪವಾಗಿತ್ತು. ಪ್ರಭುಪಾದರ ವಿಸ್ತಾರವಾದ ಪ್ರವಾಸ ಮತ್ತು ದಿಟ್ಟ ಉಪದೇಶಗಳಿಂದ ಭಗವದ್ಗೀತೆಯು ಕೃಷ್ಣನು ಹಿಂದೂಗಳಿಗೆ ಸೀಮಿತವಾಗಿರಬೇಕು ಎನ್ನುವ ಹಿಂದಿನ ಕಾಲದ ವಿಚಾರವು ಅಪ್ರಸ್ತುತವಾಯಿತು, ಪೂರ್ವಗ್ರಹವಾಯಿತು. ಜನಾಂಗ, ಮತ, ರಾಷ್ಟ್ರ, ಲಿಂಗ, ವರ್ಗ ಎಲ್ಲ ಅಡಚಣೆಗಳು ಮಾಯವಾಗಿದ್ದವು. ಸ್ವಾಮಿ ಯಾದವನು ಸಮುದ್ರವನ್ನು ದಾಟಬಾರದು ಎನ್ನುವ ಹಿಂದೂ ಹೇಳಿಕೆಯು ಕುರುಡು ನಂಬಿಕೆಯಾಗಿತ್ತು. ಆದರೆ ಉದ್ದೇಶ ಅಷ್ಟು ದೊಡ್ಡವರಲ್ಲದ ಸ್ವಾಮಿಗಳನ್ನು ರಕ್ಷಿಸುವುದಾಗಿದ್ದಿರಬಹುದು. ಆದರೆ ಪರಮ ಸತ್ಯದ ಸಂದೇಶವನ್ನು ಅಡ್ಡಿಪಡಿಸುವುದು ಎಂದೂ ಇದರ ಉದ್ದೇಶವಾಗಿರಲಿಲ್ಲ. ಜಗತ್ತಿನ ಪ್ರತಿಯೊಂದು ಹಳ್ಳಿಯಲ್ಲಿ, ಊರಿನಲ್ಲಿ ಜನ ತಮ್ಮ ಹೆಸರನ್ನು ಕೇಳಬೇಕು ಎನ್ನುವುದು ಚೈತನ್ಯ ಮಹಾಪ್ರಭುಗಳ ಸ್ಪಷ್ಟ ಅಪೇಕ್ಷೆಯಾಗಿತ್ತು. ಯಾವುದೇ ವೈದಿಕ ವಿಶೇಷವೂ ಅದನ್ನು ಪ್ರತಿಬಂಧಿಸುವಂತಿರಲಿಲ್ಲ. ನಿಜ ಭಕ್ತನು ಏಕಾಂತ ಸ್ಥಳದಲ್ಲಿದ್ದು ಪ್ರಾಪಂಚಿಕ ಸ್ತ್ರೀ ಪುರುಷರಿಂದ ದೂರವಿರಬೇಕೆಂದು ವೈದಿಕ ಸಾಹಿತ್ಯಗಳು ಹೇಳಿದ್ದವು. ಮುಗ್ಧ ಜನರ ಮನಸ್ಸನ್ನು ಕಲಕಬಾರದು ಮತ್ತು ಶ್ರದ್ಧೆ ಇಲ್ಲದವರಿಗೆ ಉಪದೇಶ ಮಾಡಬಾರದು ಎಂದು ಅವು ಸಲಹೆ ಮಾಡಿದ್ದವು. ಒಂದು ವೈದಿಕ ಅಪ್ಪಣೆಯ ಪ್ರಕಾರ ಭಕ್ತನಾದವನು ನಂಬಿಕೆಯಿಲ್ಲದವನ ಮುಖವನ್ನು ನೋಡಬಾರದು. ಆದರೆ ಇಂತಹ ನಿಯಮ ನಿಬಂಧನೆಗಳ ಉದ್ದೇಶ ನಮ್ಮ ಶಿಷ್ಯರನ್ನು ರಕ್ಷಿಸಿ ಪರಿಶುದ್ಧಗೊಳಿಸುವುದು. ದೃಢ ಸಂಕಲ್ಪದ ಆಚಾರ್ಯರು ಕರುಣೆಯ ಉನ್ನತ ತತ್ವಕ್ಕನುಗುಣವಾಗಿ ನಡೆದುಕೊಂಡು ನಿಯಮ ನಿಬಂಧನೆಗಳನ್ನು ಬದಿಗೊತ್ತಿದರು. ಈ ಉನ್ನತ ತತ್ವವನ್ನು ಸಮರ್ಥಿಸಿ ಶ್ರೀಕೃಷ್ಣನು ನನ್ನ ಭಕ್ತನಿಗೆ ಸೋಲೆಂಬುದೇ ಇಲ್ಲ ಎಂದು ಭರವಸೆ ನೀಡಿದ. ಚೈತನ್ಯ ಮಹಾಪ್ರಭುಗಳ ಅತ್ಯುಚ್ಚ ಅಪ್ಪಣೆಯನ್ನು ಮೇಲೋಯ್ತಾ ಮಾತಾಜಿ? ಅತ್ಯುಚ್ಚ ಅಪ್ಪಣೆಯನ್ನು ಪಾಲಿಸಿದ ಶರಣಾಗತನಾದ ಭಕ್ತನು ಪ್ರಾಪಂಚಿಕ ಜನರೊಂದಿಗೆ ಮತ್ತೆ ಮತ್ತೆ ಸಂಪರ್ಕ ಪಡೆದರೂ ಅವರ ಸೋಂಕಿನಿಂದ ಸುರಕ್ಷಿತವಾಗಿರುತ್ತಾನೆ. ಉಪದೇಶಕನು ತನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಪಾಯವಾದರೂ ಪ್ರಾಪಂಚಿಕ ಜನರ ಬಳಿಗೆ ಹೋದ ಪ್ರತಿಫಲವಾಗಿ ಕೃಷ್ಣನು ಅವನನ್ನು ಕಾಪಾಡಿದ. ಪ್ರಭುಪಾದರು ಎಲ್ಲೆಲ್ಲೂ ಎಲ್ಲರ ವಿಷಯದಲ್ಲೂ ಕೃಪಾಳುವಾಗಿದ್ದರು. ಆದುದರಿಂದ ಅವರು ಜಗದ್ಗುರುವಾಗಿದ್ದರು. ಜಗದ್ಗುರುವಾಗುವುದೆಂದರೆ ತಾನು ಉಳಿದ ಎಲ್ಲರಿಗಿಂತ ಉತ್ತಮ ಎಂದಾಗಲಿ ತಾನೇ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಗುರುವೆಂದಾಗಲಿ ಹೇಳಿಕೊಳ್ಳುವುದಲ್ಲ. ಜಗದ್ಗುರುವೆಂದರೆ ನಾರದ ಮುನಿಯಂತೆ ಕೃಷ್ಣ ಪ್ರಜ್ಞೆಯ ಉಪದೇಶಕನು ಎಲ್ಲೆಲ್ಲಿಯೂ ಹೋಗುತ್ತಾನೆ, ಎಲ್ಲೆಲ್ಲಿಯೂ ಪ್ರಚಾರ ಮಾಡುತ್ತಾನೆ ಮತ್ತು ಎಲ್ಲೆಲ್ಲಿಯೂ ಅವನಿಗೆ ಶಿಷ್ಯರಿರುತ್ತಾರೆ ಎಂದರ್ಥ. ಶ್ರೀಲ ಪ್ರಭುಪಾದರ ವಿಷಯದಲ್ಲಿ ಇದು ನಿಜವಾಗಿತ್ತು. ಅಮೆರಿಕದಲ್ಲೇ ಒಂದು ವಿಮಾನ ನಿಲ್ದಾಣಕ್ಕೆ ಬಂದಾಗ ಪ್ರಭುಪಾದರು ಹಿಂದಿನ ಕಾಲದ ಯೋಗಿಗಳು 3 ರೀತಿಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಹಾರಾಡುವ ಜಮಖಾನೆಯ ಮೇಲೆ, ಪಾರಿವಾಳಗಳ ಮೇಲೆ ಮತ್ತು ಮಂತ್ರ ಬಲದಿಂದ ಎಂದಿದ್ದರು ವರದಿಗಾರನು. ಹಾಗಾದರೆ ನೀವೇಕೆ ಇವತ್ತು ಅಮೆರಿಕನ್ ಏರ್ಲೈನ್ಸ್ ವಿಮಾನದಲ್ಲಿ ಬಂದಿದ್ದೀರಿ ಎಂದು ಸವಾಲಿಸಿದ.
ಶ್ರೀಲ ಪ್ರಭುಪಾದರು ನಸನಗುತ್ತಾ ನಮ್ಮ ಜೊತೆಗೆ ಇರಬೇಕೆಂದು ಅಷ್ಟೇ ಎಂದರು. ಹರೇ ಓದ್ಲೆ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಗೀತಾ ಧನ್ಯವಾದ. ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಮ್ಮಿ ಮಾಡೋಣ. ಆದರೆ ಯಾವುದೋ ಅಸಾಧಾರಣವಾದ ರಹಸ್ಯ ಶಕ್ತಿಯಿಂದ ಬಾರದೆ ಪ್ರಭುಪಾದರು ಜೆಟ್ ವಿಮಾನದಲ್ಲಿ ಬಂದಿದ್ದರು ಎನ್ನುವುದು ಕಡಿಮೆ ಪವಾಡವಾಗಿರಲಿಲ್ಲ. ಅವರು ಯಾವಾಗಲೂ ಪ್ರವಾಸ ಮಾಡುತ್ತಿರುತ್ತಿದ್ದರು. ಅವರು ಹೋದ ಕಡೆಯಲ್ಲೆಲ್ಲ ಕೃಷ್ಣ ಪ್ರಜ್ಞೆಯ ಸಂದೇಶವನ್ನೂ ಬೀರುತ್ತಿದ್ದರು. ನಂಬಿಕೆ ಇಲ್ಲದಿದ್ದವರಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಿದ್ದರು ಮತ್ತು ಕಲಿಯುಗದ ಕೆಳಮಟ್ಟದ ಜನರನ್ನು ಪರಿಶುದ್ಧ ವೈಷ್ಣವರನ್ನಾಗಿ ಮಾಡುತ್ತಿದ್ದರು. ಇದೇ ಪವಾಡ. ಪ್ರಭುಪಾದರು ನಿಸ್ವಾರ್ಥ ಮತ್ತು ಕರುಣೆಗಳಿಂದ ಪ್ರವಾಸ ಮಾಡುತ್ತಿದ್ದರಷ್ಟೇ ಅಲ್ಲ, ಆಧ್ಯಾತ್ಮಿಕ ಸಾಹಿತ್ಯದ ಸಂಪುಟಗಳನ್ನು ಜನರ ಮುಂದಿಡುತ್ತಿದ್ದರು. ಜಗತ್ತಿನಾದ್ಯಂತ 65 ಕೇಂದ್ರಗಳಲ್ಲಿ ಅವರು ಭಕ್ತರು ಅವರಿಗೆ ನೆರವಾಗುವ ಕಾರ್ಯವನ್ನು ಕೃತಜ್ಞತೆಯಿಂದ ಒಪ್ಪಿಕೊಳ್ಳುತ್ತಿದ್ದರು. ತಮ್ಮ ಪ್ರದೇಶಗಳ ಜನರಿಗೆ ತಾವು ಉಪದೇಶ ಮಾಡಬಲ್ಲವು. ಪ್ರಭುಪಾದರು ಕೃಷ್ಣ ಪ್ರಜ್ಞೆಯ ಹೊಸ ಎಲ್ಲೆಗಳನ್ನು ತೆರೆಯುವ ಮತ್ತು ಹೆಚ್ಚು ಹೆಚ್ಚಾಗಿ ಆಧ್ಯಾತ್ಮಿಕ ಸಾಹಿತ್ಯವನ್ನು ಜನರಿಗೆ ಕೊಡುವ ಕಾರ್ಯವನ್ನು ವಿಶ್ವಾಸದಿಂದ ಮುಂದುವರಿಸಬಹುದು ಎಂದು ಭರವಸೆಯನ್ನು ನೀಡುತ್ತಿದ್ದರು. ಪ್ರಭುಪಾದರಿಗೆ ಶ್ರೀಮದ್ ಭಾಗವತವನ್ನು ಅನುವಾದ ಮಾಡಲು ಹೆಚ್ಚು ಸಮಯ ದೊರಕಬೇಕು ಎಂದು ಅವರ ಶಿಷ್ಯರಿಗೆ ಬಹುವಾಗಿ ಅಪೇಕ್ಷೆ ಇದ್ದಿತು, ಏಕೆಂದರೆ ಅದು ತಮ್ಮ ಅಪೇಕ್ಷೆ ಎಂದು ಪ್ರಭುಪಾದರು ಹೇಳಿದ್ದರು. ಶ್ರೀಮದ್ ಭಾಗವತದ ಅನುವಾದದಲ್ಲಿಯೇ ತಮ್ಮ ಕಾಲವನ್ನೆಲ್ಲ ಕಳೆಯಲು ಸಾಧ್ಯವಾದರೆ ತಾವು ಪ್ರಯಾಣ ಮಾಡುವುದನ್ನು ನಿಲ್ಲಿಸುವುದಾಗಿ ಅವರು ಆಗಾಗ ಹೇಳುತ್ತಿದ್ದರು. ಆದರೆ ಅವರು ಪ್ರಯಾಣ ಮಾಡುವುದನ್ನು ಹೆಚ್ಚು ಕಾಲ ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಭಾಗವತದಲ್ಲಿಯೇ ಮನಸ್ಸನ್ನು ಕೇಂದ್ರೀಕರಿಸಲು ಸಾಕಷ್ಟು ಶಾಂತಿಯು ಒಂದು ಸೂಕ್ತವಾದ ಸ್ಥಳವೂ ಅವರಿಗೆ ದೊರೆತರೂ ಕರ್ತವ್ಯದ ಕರೆ ಬರುತ್ತಿತ್ತು. ಮತ್ತೆ ಅವರು ಪ್ರಯಾಣ ಮಾಡಬೇಕಾಗುತ್ತಿತ್ತು. ಹೊಸ ಜನರನ್ನು ನೋಡಲು ಹೊಸ ಸ್ಥಳವೊಂದರಲ್ಲಿ ಸಂಕೀರ್ತನೆಯನ್ನು ಪ್ರಾರಂಭಿಸಲು ಮತ್ತು ತಮ್ಮ ಆಂದೋಲನವು ಸುಗಮವಾಗಿ ಮುನ್ನಡೆಯುತ್ತಿದೆ ಎಂದು ಖಚಿತ ಮಾಡಿಕೊಳ್ಳಲು ಪ್ರಯಾಣ ಮಾಡಬೇಕಾಗುತ್ತಿತ್ತು. ಆದ್ದರಿಂದ ಪ್ರಭುಪಾದರು ತಾವು ಎಲ್ಲೇ ಹೋಗಲಿ ಪ್ರತಿನಿತ್ಯ ಕೆಲವು ಗಂಟೆಗಳ ಕಾಲವಾದರೂ ಶ್ರೀಮದ್ ಭಾಗವತನ್ನು ಅನುವಾದಿಸುವುದನ್ನು ನಿಯತ ಕ್ರಮವನ್ನಾಗಿ ಮಾಡಿಕೊಂಡಿದ್ದರು. ಸಂಸ್ಕೃತ ಭಾಗವತಗಳು ಮತ್ತು ವ್ಯಾಖ್ಯಾನಗಳು ಇದ್ದ ಕೈ ಸಂಚಿಗೆ ಮತ್ತು ಹೇಳಿದಂತೆ ಬರೆದುಕೊಳ್ಳುವ ಒಂದು ಯಂತ್ರವಿದ್ದ ಸೂಟ್ ಕೇಸ್ ಅವರೊಡನೆ ಇರುತ್ತಿದ್ದವು. ಅವರು ಎಲ್ಲೇ ಇರಲಿ ಮಧ್ಯರಾತ್ರಿ ಎದ್ದು ತಮ್ಮ ಬರೆದುಕೊಳ್ಳುವ ಯಂತ್ರ ಮತ್ತು ಸಂಸ್ಕೃತ ಮತ್ತು ಬಂಗಾಳಿ ಗ್ರಂಥಗಳನ್ನಿಟ್ಟುಕೊಂಡು ಮೇಜಿನ ಬಳಿ ಕೂರುತ್ತಿದ್ದರು. ಎಲ್ಲಿ ನಿಲ್ಲಿಸಿದರೆ ಅಲ್ಲಿಂದ ಮುಂದಕ್ಕೆ ಶ್ಲೋಕಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ತಮ್ಮ ಭಕ್ತಿ ವೇದಾಂತ ಭಾವಾರ್ಥಗಳನ್ನು ರಚಿಸುತ್ತಿದ್ದರು. ಹೀಗೆ ಅವರ ಬಿಡುವಿಲ್ಲದ ಪ್ರಯಾಣ ಮತ್ತು ಅನುವಾದ ಏಕಕಾಲದಲ್ಲಿ ಜೊತೆಯಾಗಿ ಸಾಗುತ್ತಿದ್ದವು. ಸಾಕ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಮುಂದಿನ. ಆಯ್ತಾಯ್ತು. ಹರೇ ಕೃಷ್ಣ. ಸೊ ಈಗ ಪ್ರಭುಪಾದರು ದೀಕ್ಷೆಯ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಅಲ್ಲಿರುವಂತಹ ಭಕ್ತರ ಒಂದು ಪ್ರಶ್ನೆ ಉತ್ತರಗಳನ್ನ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಸೊ ಹಾಗಾಗಿ ಈಗ ಅಮರೇಂದ್ರ ಅವರು ಪ್ರಶ್ನೆ ಕೇಳ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ, ಅವರು ಕೃಷ್ಣ ಪ್ರಜ್ಞೆಯನ್ನು ಅದೇ ಅವರಿಗೆ ಏನು ಅಂತಂದ್ರೆ, ತಾವೊಬ್ಬರೇ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಲ್ಲ, ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರೇನ್ ಹೇಳ್ತಾರೆ, ಜನರನ್ನ ಹೇಗೆ ಕೃಷ್ಣ ಪ್ರಜ್ಞೆಗೆ ಬರೋದಿಕ್ಕೆ ಪ್ರಸಾರ ಮಾಡ್ಬೇಕು ಅನ್ನೋದನ್ನ ಅವರು ಕೇಳ್ತಾರೆ. ಸೊ ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ಏನಿಲ್ಲ, ನೀವು ಯಾವಾಗ ಜನರನ್ನ ನೋಡ್ತೀರೋ ಆವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಡಿ ಅವರಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ಮಂತ್ರವನ್ನ ಹೇಳಿ ಅಂತ ಎಲ್ಲರ ಹತ್ರನು ಹೇಳ್ಸಿ ಅಂತ ಅವರು ಹೇಳ್ತಾರೆ. ಸೊ ಯಾಕೆ ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ, ಮೊದಲನೇದಾಗಿ ಒಂದು ಆಧ್ಯಾತ್ಮಿಕಕ್ಕೆ ಬರ್ಬೇಕು, ಭಗವಂತನ ಬಗ್ಗೆ ತಿಳಿಬೇಕು ಅಂತಂದ್ರೆ ಅಲ್ಲಿ ಅವರ ಹೃದಯ ಪೂರ್ಣವಾಗಿ ಶುದ್ಧಿ ಆಗಬೇಕು. ಶುದ್ಧಿಯ ಕಾರ್ಯ ಆಗೋದು ಏನಿದ್ರು ಹರಿನಾಮ ಜಪದಿಂದ. ಸೊ ಹಾಗಾಗಿ ಪ್ರಭುಪಾದರು ಅದನ್ನ ಅವರಿಗೆ ಹೇಳಿ, ಅದನ್ನ ಕಾರ್ಯೋನ್ಮುಖವಾಗುವಂತೆ ನೀವು ಯಾವುದೇ ಒಂದು ಪ್ರಯತ್ನವನ್ನ ನೀವು ಪಡ್ಬೋದು ಅಂತ ಅಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಹರೇ ಕೃಷ್ಣ ಸಂಕೀರ್ತನೆಯನ್ನ ಮಾಡಿ, ಯಾರ್ಯಾರು ಭಕ್ತರು ಇರ್ತಾರೋ ಭಕ್ತರೆಲ್ಲ ಸಂಕೀರ್ತನೆಯನ್ನ ಮಾಡಿ, ಯಾವಾಗ ಸಂಕೀರ್ತನೆ ಮಾಡ್ತಿರೋ ಎಲ್ಲರೂ ಜೊತೆಗೂಡ್ತಾರೆ ಅಲ್ವಾ. ಸಂಕೀರ್ತನೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಮಾಡುವಂಥದ್ದು. ಸೊ ಆವಾಗ ಏನಾಗುತ್ತೆ, ಬೇರೆಯವ್ರಿಗೂ ಅದು ಒಂದು ರೀತಿಯಾದಂತಹ ಹುರುಪು ಸಿಗತ್ತೆ. ಆವಾಗ ಎಲ್ಲರೂ ಒಟ್ಟುಗೂಡ್ತಾರೆ. ನಾವೇ ಹೆಚ್ಚು ಪ್ರಸಾರ ಮಾಡುವಂತಹ ಒಂದು
ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಮೊದಲು ನಾವು ನಮ್ಮ ಸಂಕೀರ್ತನೆಯ ಒಂದು ಇದನ್ನ ಸದಾ ಮಾಡ್ತಾ ಇರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಆವಾಗ ಇದೆಲ್ಲ ಹೇಳಿ ಆಮೇಲೆ ಏನಾಗತ್ತೆ, ಅವ್ರನ್ನ ಕೇಳ್ತಾರೆ, ಎಲ್ರಿಗೂ ಈಗ ಸಮಾಧಾನ ಆಗಿದೆ ಅಂತ ಅನ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ವಿಧಿಯನ್ನು ಅಲ್ಲಿಗೆ ಮುಗಿಸ್ತಾರೆ. ಮತ್ತೆ ನಾಳೆ ದಿವಸ ಅವರು ಯಾವ ಕಾರ್ಯಗಳಿರುತ್ತೋ ಎಲ್ಲವನ್ನು ಮುಗಿಸ್ಬಿಟ್ಟು ಅವರು ಮತ್ತೆ ವಾಪಸ್ಸು ಹೊರಟಾಗ ಅವರು ಇಡೀ ರಾತ್ರಿ ಅವರು ಎದ್ದಿರೋದು ಅವರಿಗೆ ಒಂದು ರೀತಿಯಾದಂತಹ ಆಯಾಸವನ್ನು ಆಗಿರುತ್ತೆ. ಹಾಗಾಗಿ ಅವರು ವಿಶ್ರಾಂತಿ ತಗೊಳ್ತಾರೆ, ಕಣ್ಣು ಮುಚ್ಕೊಂಡು ಅವರು ಕಾರ್ನಲ್ಲಿ ವಿಶ್ರಾಂತಿ ತಗೊಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗತ್ತೆ, ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರನ್ನ ಬರಮಾಡ್ಕೊಳ್ಳೋದಿಕ್ಕೆ ಮತ್ತೆ ಅವರುಗಳಿಗಾಗಿ ಅವರು ಪ್ರಭುಪಾದರು ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋದು ಅವರ ಶಿಷ್ಯರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರು ಎಲ್ಲೇ ಹೋದ್ರು ಅವರ ಒಂದು ವ್ಯಾಸಾಸನವನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲೇನಾಗ್ಬಿಡತ್ತೆ, ಅವರು ಬರೋದು ಸ್ವಲ್ಪ ನಿಧಾನ ಆಗತ್ತೆ. ಸೊ ಹಾಗಾಗಿ ಯಾರು ಆ ವ್ಯಾಸಾಸನವನ್ನ ತರ್ತಾ ಇರ್ತಾರೋ ಅವರುಗಳು ಅಲ್ಲಿ ಬರೋದು ತಡವಾಗಿರತ್ತೆ. ಆವಾಗ ಪ್ರಭುಪಾದರು ಅವರ ಒಂದು ಮುಂದೆ ಅವರು ಹೋಗ್ತಾ ಇರ್ತಾರೆ ಮುಂದೆ ಅವರು ಎಲ್ಲಿ ಹೋಗ್ಬೇಕು ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ಇರ್ತಾರೆ. ಇನ್ನೇನು ಅವರು ಹೋಗಿ ಯಾರು ಬಂದಿಲ್ಲ, ಅಲ್ಲಿ ಅವ್ರ ಜೊತೆ ಇದ್ದಂತ ಇವ್ರಿಗೇನು ಅನ್ಸತ್ತೆ ಅರವಿಂದ್ ಅವ್ರಿಗೆ, ಯಾರು ಇದು ವ್ಯಾಸಾಸನವನ್ನ ಇನ್ನು ತಂದಿಲ್ವಲ್ಲ, ಏನ್ ಮಾಡೋದು ಅಂತ ಅವ್ರು ಅನ್ಕೊಳ್ತಾ ಇರ್ತಾರೆ. ಅನ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಇಬ್ರು ಅದನ್ನ ವ್ಯಾಸಾಸನವನ್ನ ಹಿಡ್ಕೊಂಡು ಬರ್ತಾರೆ. ಅದು ತಂದು ಅದನ್ನ ಪ್ರಭುಪಾದರಿಗೆ ಇಡ್ತಾರೆ. ಆದ್ರೆ ಪ್ರಭುಪಾದರು ಏನ್ ಮಾಡ್ತಾರೆ, ಹೋಗಿ ಸಾಮಾನ್ಯರು ಕೂತ್ಕೊಳ್ಳುವಂತಹ ಜಾಗದಲ್ಲಿ ಅವರು ಕೂತ್ಕೊಂಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಕೆಲವರು ಭಕ್ತರೆಲ್ಲ ಇರ್ತಾರೆ. ಭಕ್ತರೆಲ್ಲ ಬಂದು ಪ್ರಭುಪಾದರ ವಂದನೆಯನ್ನ ಮಾಡಿ ಅಲ್ಲಿ ಇರುವಂತಹ ಭಕ್ತರು ಗುರುವಾಷ್ಟಕವನ್ನ ಹೇಳ್ತಾರೆ. ಮತ್ತೆ ಎಲ್ಲರೂ ಪ್ರಭುಪಾದರ ಪುಸ್ತಕಗಳನ್ನ ಅಲ್ಲಿ ಹಂಚೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರಭುಪಾದರು ಅದನ್ನ ಗಮನಿಸ್ತಾರೆ, ಯಾರು ಹೇಗೆ ಪುಸ್ತಕಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ, ಪುಸ್ತಕಗಳ ಒಂದು ವಿತರಣೆಗೆ ಪ್ರಸಾರವನ್ನ ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಅವರಲ್ಲಿ ಕೂತಿರ್ತಾರೆ. ಹೀಗೆ ಆಗತ್ತೆ. ಒಂದು ಪ್ರಭುಪಾದರಿಗೆ ಒಂದಾದ್ಮೇಲೆ ಒಂದು ಉಪನ್ಯಾಸಗಳು ಇದ್ದೇ ಇರತ್ತೆ. ಮತ್ತೆ ಅವರು ಕಂಟಿನ್ಯೂಸ್ ಆಗಿ 5-6 ನಗರಗಳಿಗೆ, ಸಿಟಿಗಳಿಗೆ ಭೇಟಿಯನ್ನ ಕೊಡ್ತಾರೆ. ಸೊ ಕಡೆಗೆ ಅವರು ಲಂಡನ್ಗೂ ಬರ್ತಾರೆ. ಲಂಡನ್ಗೂ ಬಂದು ಅಲ್ಲೂ ಮತ್ತೆ ಅವರು ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸಿ ಅಲ್ಲಿ ಕೃಷ್ಣ ಪ್ರಜ್ಞೆಯ ಒಂದು ಪ್ರಚಾರದ ಬಗ್ಗೆ ಮತ್ತೆ ಅವ್ರಿಗೆ ಉಪನ್ಯಾಸಗಳು ಎಲ್ಲವನ್ನು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಮಾಡಿ ಅದಾದ್ಮೇಲೆ ಏನಾಗತ್ತೆ, ಭಗವದ್ಗೀತೆ ಅನ್ನೋದನ್ನ ಎಲ್ಲರಿಗೂ ಸಿಗ್ಬೇಕು. ಸೊ ಹಾಗಾಗಿ ಭಗವದ್ಗೀತೆಯ ಒಂದು ಪುಸ್ತಕಗಳ ವಿತರಣೆ ಚೆನ್ನಾಗಿ ಆಗ್ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಯಾಕೆ ಈ ಒಂದು ಪ್ರಯತ್ನ ಅವರಲ್ಲಿ ಬಂದಿರತ್ತೆ ಅಂತಂದ್ರೆ, ಮೊದಲನೇದಾಗಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದು ಈ ಕಲಿಯುಗದಲ್ಲಿ ಕೃಷ್ಣ ಪ್ರಜ್ಞೆಯ ಬಗ್ಗೆ ಹೋದ್ರು. ಅವರು ಮಹಾಮಂತ್ರವನ್ನ ಕೊಟ್ಟು ಪ್ರತಿಯೊಬ್ಬರು ಅದರಲ್ಲಿ ತೊಡ್ಕೊಳ್ಳೇಬೇಕು. ಹಳ್ಳಿಯಲ್ಲಿ, ಗ್ರಾಮದಲ್ಲಿ ಎಲ್ಲೆಡೆಯಲ್ಲೂ ಒಂದು ಪ್ರಚಾರ ಆಗ್ಲೇಬೇಕು ಅಂತ ಅವರು ತಿಳಿಸ್ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಗುರುಗಳ ಪ್ರಭುಪಾದರ ಗುರುಗಳಾಗಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಸರಸ್ವತಿ ಠಾಕೂರರ ಮೇಲೆ ಅವರು ಚೈತನ್ಯ ಮಹಾಪ್ರಭುಗಳ 5-6ನೇ ಒಂದು ಸ್ಥಾನದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಆ ಒಂದು ಕಾರ್ಯವನ್ನ ನೆರವೇರಿಸುವಂತಹ ಒಂದು ಇದು ಜವಾಬ್ದಾರಿ ಪ್ರಭುಪಾದರ ಮೇಲಿದೆ. ಸೊ ಹಾಗಾಗಿ ಪ್ರಭುಪಾದರು ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲೇ ಅವರ ಉಪನ್ಯಾಸಗಳನ್ನ ಮಾಡ್ಲಿ, ಇಲ್ಲ ಇಸ್ಕಾನ್ ದೇವಸ್ಥಾನಗಳಿಗೆ ಹೋಗ್ಲಿ, ಅವರು ಅದನ್ನ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದರ ಪ್ರಸಾರ ತುಂಬಾ ಆಗ್ಬೇಕು, ಜನರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾ ಬರ್ತಾ ಇದ್ರು. ಸೊ ಆವಾಗ ಇದೆಲ್ಲ ಆದ್ಮೇಲೆ ಅಮೆರಿಕದಲ್ಲಿ ಪ್ರಭುಪಾದರು ವಾಪಸ್ ಬರ್ತಾರೆ. ಸೊ ಅಲ್ಲಿ ವಾಪಸ್ ಬರ್ಬೇಕಾದ್ರೆ ಏನಾಗತ್ತೆ, ಅಲ್ಲಿ ಒಬ್ರು ಕೇಳ್ತಾರೆ, ಹಿಂದೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಬಹು ಹಿಂದೆ ಯಾರಾದ್ರೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಅಂದ್ರೆ ಅವಾಗೆಲ್ಲ ಫ್ಲೈಯಿಂಗ್ ಸಾಸರ್ ಅಂತ ಹೇಳ್ತಾರೆ. ಆ ತರ ಜಮಖಾನ ಮೇಲೆ, ಪಾರಿವಾಳಗಳ ಮೇಲೆ ಮತ್ತೆ ಮಂತ್ರ ಬಲದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಅಂತ. ಆದ್ರೆ ಪ್ರಭುಪಾದರು ಇಲ್ಲಿದ್ದೀರಾ ನೀವು
ಅಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ನೀವು ಅಂತ ಅಲ್ಲಿ ಹೇಳ್ತಾರೆ. ಆವಾಗ ಅದು ಒಂದು ಹಾಸ್ಯಾಸ್ಪದವಾಗ್ಲೂ ಇರುತ್ತೆ, ಮತ್ತೆ ಅದಕ್ಕೆ ಏನು ಪ್ರಭುಪಾದರು ಉತ್ತರವನ್ನ ಕೊಡ್ತಾರೆ ಅನ್ನೋ ಒಂದು ಕುತೂಹಲದಿಂದನೂ ಆ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಬರೋದಿಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಅಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಪ್ರಭುಪಾದರ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಜೆಟ್ ವಿಮಾನದಲ್ಲೂ ಸಹ ಅವರು ಪ್ರಯಾಣ ಮಾಡುವಷ್ಟು ಅವರು ಪ್ರಬಲರಾಗಿರ್ತಾರೆ. ಸೊ ಹಾಗಾಗಿ ಅದನ್ನ ಗಮನಿಸ್ಬೇಕಾಗತ್ತೆ. ಕೃಷ್ಣ ಪ್ರಜ್ಞೆಯನ್ನ ಹರಡಕ್ ಹೋದಂತ, ವಿದೇಶಕ್ಕೆ ಹೋದಂತ ಪ್ರಭುಪಾದರಿಗೆ ಯಾವ ಎಲ್ಲ ಅನುಕೂಲಗಳು ಸಿಕ್ತು, ಮತ್ತೆ ಅಲ್ಲಿನ ಭಕ್ತರು ಯಾವ ರೀತಿಯಾಗಿ ಪ್ರಭುಪಾದರನ್ನ ನೋಡ್ಕೊಂಡ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಮತ್ತೆ ಪ್ರಭುಪಾದರು ಏನ್ ಮಾಡ್ತಾರೆ, ಅವರ ನಿಸ್ವಾರ್ಥ ಮತ್ತೆ ಸೇವೆ ಮತ್ತೆ ಸದಾ ಭಗವಂತನ ಒಂದು ಪ್ರಸಾರದಲ್ಲಿ ತೊಡಗಿರುವಂತವ್ರು. ಸೊ ಹಾಗಾಗಿ ಅವರಿಗೆ ಏನು ಅಂತಂದ್ರೆ, ತಮ್ಮ ಪುಸ್ತಕಗಳು ಚೆನ್ನಾಗಿ ಎಲ್ಲರಿಗೂ ಕೈ ಸೇರ್ಬೇಕು, ಮತ್ತೆ ಅವ್ರು ಮಾಡ್ತಾ ಇದ್ದಂತಹ ದೈನಂದಿನ ಕಾರ್ಯ ಅಂತಂದ್ರೆ ಅವ್ರಿಗೆ ಒಂದು ಭಾಗವತದ ಒಂದು ಇದು ಅನುವಾದವನ್ನ ಮಾಡ್ತಾ ಇದ್ದಿದ್ದು. ಸೊ ಅದನ್ನ ಎಲ್ಲಿ ಹೋದ್ರು ಅವರು ಬಿಡ್ತಾ ಇರ್ಲಿ, ಯಾವುದೇ ಒಂದು ಸಿಟಿಯಲ್ಲಿ ಇರ್ಲಿ, ಯಾವುದೇ ಒಂದು ಪ್ರದೇಶದಲ್ಲಿ ಇರ್ಲಿ, ಅವರು ಆ ಕಾರ್ಯವನ್ನ ಅವರು ನಿಲ್ಲಿಸ್ತಾ ಇರ್ಲಿಲ್ಲ. ಸೊ ಹಾಗಾಗಿ ತಮ್ಮ ಎಷ್ಟೇ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ರು ಸಹ ಅದನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವರು ಅದನ್ನ ಜೊತೆಲಿ ಇಟ್ಕೊಂಡಿರ್ತಾ ಇದ್ರು. ಸೊ ಅದೆಲ್ಲ ಮಾಡಿ ಅದಾದ್ಮೇಲೆ ಸಹ ಅವರು ಒಂದು ಮಧ್ಯರಾತ್ರಿಯಲ್ಲೂ ಸಹ ಕೆಲವು ಸರ್ತಿ ಆಗಿರಲ್ಲ, ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ಅವ್ರು ಮಾಡ್ತಾ ಇದ್ರು. ಸೊ ಹಾಗೆ ಅವರ ದಿನಚರಿ ಹಾಗೆ ಬೆಳೆದಾಯ್ತು. ಇಷ್ಟೆಲ್ಲ ಮಾಡಿದ್ದಕ್ಕೋಸ್ಕರ ನಮಗೆಲ್ಲ ಇವತ್ತಿನ ದಿವಸ ಒಂದು ಭಾಗವತವನ್ನ ಓದಿ ಆ ಪ್ರಭುಪಾದರ ಒಂದು ಅನುವಾದಗಳು ಮತ್ತೆ ಭಾವಾರ್ಥಗಳು ಏನಿದೆಯೋ ಅಷ್ಟು ಸ್ಪಷ್ಟವಾಗಿ ಅವ್ರು ಬರೆದಿದ್ದಾರೆ ಭಗವದ್ಗೀತೆ ಭಾಗವತದಲ್ಲಿ. ಹಾಗಾಗಿ ನಮಗೆ ಅದೆಲ್ಲ ಸಿಗ್ತಾ ಇದೆ. ಸೊ ಈ ಒಂದು ಏನು ಪ್ರಭುಪಾದರ ಒಂದು ಜರ್ನಿ ಏನಿತ್ತು ಈ ಒಂದು ಅಧ್ಯಾಯದಲ್ಲಿ, ಅಂದ್ರೆ ಜಗತ್ತಿನ ಈ ಮೂಲೆಯಿಂದ ಬೇರೆಯ ಮೂಲೆಗೆ ಹೋದಂತಹವರ ಒಂದು ಪ್ರಯಾಣದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮುಂದಿನ ಅಧ್ಯಾಯನ ಓದೋಣಂತೆ, ಏನ್ ಹೇಳ್ತಾರೆ ನೋಡೋಣ. ಹರೇ ಕೃಷ್ಣ. ಗೀತಾ ಆರ್ಕೋಡಿಕಲ್ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಂದು ನಗರ ಮತ್ತು ಗ್ರಾಮಗಳಲ್ಲಿ ಲಂಡನ್ ಆಗಸ್ಟ್ 1971 ಪ್ರಪಂಚದ ಈ ದೂರದ ಮೂಲೆ ಫ್ಲಾರಿಡಾದಲ್ಲಿ ನಿಂದ ಪ್ರಭುಪಾದರು ನ್ಯೂಯಾರ್ಕಿಗೆ ಹಿಂತಿರುಗಿದರು. 3 ದಿನಗಳ ನಂತರ ಲಂಡನ್ಗೆ ವಿಮಾನದಲ್ಲಿ ಹೋದರು. ಅಲ್ಲಿ ಅವರು ಅಸ್ವಸ್ಥರಾದರು. ಆಗಸ್ಟ್ 14ರಂದು ತಮಾಲ ಕೃಷ್ಣರಿಗೆ ಹೀಗೆ ಬರೆದರು: ನಾನು ಇಲ್ಲಿ 4 ದಿನಗಳಿಂದ ಅಸ್ವಸ್ಥನಾಗಿದ್ದೇನೆ. ಬಿಸಿಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ, ಸದಾ ಕತ್ತಲು ಮತ್ತು ಮಳೆ. ಆಗಲೇ ನನಗೆ ಸಂಧಿವಾತವಿದೆ, ಆದ್ದರಿಂದ ನನ್ನ ಆರೋಗ್ಯದ ಮೇಲೆ ಪರಿಣಾಮವಾಗಿದೆ. ತಾವು ಪ್ರಯಾಣ ಮತ್ತು ಉಸ್ತುವಾರಿಗಳನ್ನು ಬಿಟ್ಟು ಬಿಡಲು ಬಯಸುವುದಾಗಿ ಪ್ರಭುಪಾದರು ಹೇಳಿದರು. ಈ ದೇಹಕ್ಕೆ ವಯಸ್ಸಾಗಿದೆ, ಅದು ಎಚ್ಚರಿಕೆ ಕೊಡುತ್ತಿದೆ. ಆದರೆ ತಾವು ಅವರನ್ನು ಮುಂದಕ್ಕೆ ತಳ್ಳದಿದ್ದರೆ ತಮ್ಮ ಪ್ರಮುಖ ಕಾರ್ಯನಿರ್ವಾಹಕರು ಮುಂದುವರಿಯಬಹುದು ಎಂದು ಅವರಿಗೆ ಸಾಕಷ್ಟು ವಿಶ್ವಾಸವಿರಲಿಲ್ಲ. ಪ್ರಭುಪಾದರು ತಮ್ಮ ಕಾರ್ಯದರ್ಶಿ ಶ್ಯಾಮಸುಂದರನನ್ನು ಆಕ್ಷೇಪಿಸಿದರು. ದೊಡ್ಡ ಪ್ರಮಾಣದಲ್ಲಿ ತಮ್ಮ ಪುಸ್ತಕಗಳನ್ನು ಹೊರತಂದು ವಿತರಣೆ ಮಾಡುತ್ತಿಲ್ಲ ಎಂದು ಅವರನ್ನು ಇತರ ವಿಭಾಗಗಳ ಕಾರ್ಯದರ್ಶಿಗಳನ್ನು ಟೀಕಿಸಿದ್ದರು. ಪುಸ್ತಕಗಳು ಏಕಿಲ್ಲ ಎಂದು ಪ್ರಭುಪಾದರು ಕೇಳಿದರು. ಸಮರ್ಪಕವಾದ ಉತ್ತರವನ್ನು ಕೊಡಲಾರದೆ ಶ್ಯಾಮಸುಂದರರು ದೈನ್ಯದಿಂದ ಮಾತನಾಡಿದರು. ಭಕ್ತಿ ವೇದಾಂತ ಬುಕ್ ಟ್ರಸ್ಟಿನ ತಮ್ಮ ಇತರ ದೇವ ಸಹೋದರಿಗೆ ಕೂಡಲೇ ಬರೆಯುವುದಾಗಿ ಹೇಳಿದರು. ಪುಸ್ತಕನ್ಯಾಸ ಏಕೆ ಬೇಕು? ಪ್ರಭುಪಾದರು ವಾದಿಸಿದರು. ಅವರು ಏನು ಮಾಡಿದ್ದಾರೆ? ದೊಡ್ಡ ಪುಸ್ತಕಗಳು ದಾಸ್ತಾನಿನಲ್ಲಿಲ್ಲ. ವರ್ಷಗಟ್ಟಲೆ ಭರವಸೆಗಳು, ಯೋಜನೆಗಳು ಆದವು, ಆದರೆ ವಿದೇಶಿ ಭಾಷೆಗಳಲ್ಲಿ ಸಾಹಿತ್ಯಗಳಿಲ್ಲ. ಆಕ್ಷೇಪ ಮಾಡದ ಭಗವದ್ಗೀತಾ ಆಸ್ ಇಟ್ ಈಸ್ ಇನ್ನೂ ಏಕೆ ಅಚ್ಚಾಗಿಲ್ಲ? ಅದು ಹರೇ ಶ್ಯಾಮಸುಂದರ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರಭುಪಾದರಿಂದ ಅಲ್ವಾ? ಅಲ್ಲ, ಅಲ್ಲಿ ಅದು ಶ್ಯಾಮಸುಂದರರು ಉತ್ತರಿಸಿದರು. ಶ್ಯಾಮಸುಂದರರು ಉತ್ತರಿಸಿದರು, ಏಕೆಂದರೆ ಅವು
ಇಲ್ಲ, ಅದು ನಿನ್ನ ಜವಾಬ್ದಾರಿ. ಪ್ರಭುಪಾದರು ಗಟ್ಟಿಯಾಗಿ ಕೂಗಿದರು. ನೀನೇಕೆ ಅದನ್ನು ಮಾಡಲಿಲ್ಲ? ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿದ್ದ ತಮ್ಮ GBC ಕಾರ್ಯದರ್ಶಿಗಳನ್ನೆಲ್ಲ ಪ್ರಭುಪಾದರು ತಮ್ಮ ಮುಂದಿದ್ದ ಈ ಒಬ್ಬ ಕಾರ್ಯದರ್ಶಿಯ ಮೂಲಕ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಪ್ರಭುಪಾದರ ಪುಸ್ತಕಗಳು ಸದಾ ಲಭ್ಯವಿರುತ್ತವೆ. ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯು ಕ್ರಮವಾಗಿ ಪ್ರಕಟವಾಗುತ್ತದೆ. ಬರಬೇಕಾದ ಹಣ ಸರಿಯಾಗಿ ಬರುತ್ತಿದೆ. ದೇವಸ್ಥಾನಗಳಲ್ಲಿ ಭಕ್ತಿ ಜೀವನ ಆರೋಗ್ಯಕರವಾಗಿದೆ ಎಂದು ಮಾಡಿಕೊಳ್ಳುವುದು GBCಗಳ ಕರ್ತವ್ಯ. ಪ್ರಭುಪಾದರು ಹೇಳಿದರು, ನಮ್ಮ ಮುಂದಿರುವ ವಿಷಯವೆಂದರೆ ವಿಸ್ತರಿಸುವುದು ಹೇಗೆ ಮತ್ತು ಕೃಷ್ಣ ಪ್ರಜ್ಞೆಯನ್ನು ಶೈಕ್ಷಣಿಕ ವೃತ್ತಿಗಳೊಳಕ್ಕೆ ತರುವುದು ಹೇಗೆ ಎನ್ನುವುದು. ಯಾವನೇ ತತ್ವಶಾಸ್ತ್ರಜ್ಞ, ವಿಜ್ಞಾನಿ ಅಥವಾ ಶಿಕ್ಷಣ ತಜ್ಞ ಬರಲಿ, ತಮ್ಮಲ್ಲಿ ತಕ್ಕಷ್ಟು ಸರಕಿದೆ. ಆದರೆ ಈ ನಿದ್ರೆ, ಈ ಆರಾಮದ ಕೆಲಸ, ಇವುಗಳಿಂದ ಪ್ರಯೋಜನವಿಲ್ಲ. ನನ್ನಂತಹ ಮುದುಕನಿಂದ ಅವರು ಚುರುಕಾಗಿರುವುದನ್ನು ಕಲಿಯಬಹುದು. ಏಕೆಂದರೆ ನಾನು ಕೆಲಸ ಮಾಡುತ್ತಲೇ ಸತ್ತರೆ ಅದೊಂದು ಪುಣ್ಯವೆಂದೇ ನನ್ನ ದೃಢ ಭಾವನೆ. ಸೈನ್ಯಾಧಿಕಾರಿಯಂತೆಯೇ ಅವನು ರಣಭೂಮಿಯಲ್ಲಿ ಸತ್ತರೆ ಅದು ಅವನಿಗೆ ಕೀರ್ತಿ. ಅರ್ಜುನನಿಗೆ ಭಗವಂತ ಹೇಳಿದ, ನೀನು ಸತ್ತರೂ ನಿನಗೆ ಲಾಭ. ಹೀಗೆ ನಿಧಾನವಾಗಿ ಮುದ್ರಣ ಮಾಡುವುದು ಅತ್ಯಂತ ದೂಷಿತ ಸ್ಥಿತಿ. ನಿಮಗೆ ಅಚ್ಚು ಮಾಡಲು ಸಾಧ್ಯವಾಗದಿದ್ದರೆ ನಾನೇಕೆ ಅನುವಾದ ಮಾಡುತ್ತಾ ಹೋಗಬೇಕು? ನೀವು ಕೆಲಸಗಳನ್ನು ಬಿಟ್ಟು ನಿವೃತ್ತರಾಗಿ ಅನುವಾದ ಮಾಡಿ ಎಂದು ಹೇಳುತ್ತೀರಿ. ಆದರೆ ನಾನೇಕೆ ಅನುವಾದ ಮಾಡಬೇಕು? ಅದು ಎಂದೂ ಯಾರ ಕಣ್ಣಿಗೂ ಬೀಳುವುದಿಲ್ಲ. ನಾನು ನಿಮಗೆ ಹಲವು ಸಂಪುಟಗಳನ್ನು ಕೊಡಬಲ್ಲೆ. ಅದನ್ನು ಸಾಲವಾಗಿ ಅಚ್ಚು ಮಾಡಿಕೊಡಲು ಜಪಾನಿನಲ್ಲಿ ನಿಪ್ಟನ್ ಕಂಪನಿ ಇದೆ. ಆದರೂ ನೀವೇಕೆ ಅಚ್ಚು ಮಾಡುವುದಿಲ್ಲ? ಯಾವಾಗಲೂ ಅದನ್ನು ಮಾಡಬೇಕು ಅಷ್ಟೇ. ದೊಡ್ಡ ಮನುಷ್ಯರು ಇಲ್ಲವೇ ಅವರು ಹೋಗಬೇಕು, ಇಲ್ಲವೇ ನಾನು ಹೋಗುತ್ತೇನೆ ಎಂದು ದೂರುತ್ತಿರುತ್ತಾರೆ. ಈ ಚಡಪಡಿಕೆ, ಈ ಗಮನದ ಬದಲಾವಣೆ ನಿಲ್ಲಬೇಕು. ತಂದೆಯು ಬೇಕಾದುದನ್ನು ಒದಗಿಸುತ್ತಿರುವಾಗ ಮಗನ ಕರ್ತವ್ಯ ಅವನ ಸೇವೆ ಮಾಡುವುದು. ನಾನು ತಂದೆ, ನಾನು ನಿಮಗೆ ಎಲ್ಲವನ್ನೂ ಕೊಡುತ್ತಿದ್ದೇನೆ. ನೀವೇಕೆ ಪುಸ್ತಕಗಳನ್ನು ಅಚ್ಚು ಮಾಡುವ ಮೂಲಕ ನನ್ನ ಸೇವೆ ಮಾಡುವುದಿಲ್ಲ? ಒಬ್ಬ ಮನುಷ್ಯನು ಇವುಗಳಲ್ಲಿ ಒಂದೇ ಒಂದು ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡರೂ ಅವನಿಗೆ ಕೃಷ್ಣ ಪ್ರಜ್ಞೆಯನ್ನು ತರಲು ಅದೊಂದೇ ಸಾಕು. ಇದು ಎಷ್ಟು ಮುಖ್ಯ ಎಂದು ನಿನಗೆ ಅರ್ಥವಾಗುವುದಿಲ್ಲವೇ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರು ಸದಾ ಈ ಹೆಸರಿನ ಪುಸ್ತಕವನ್ನು ನೆಚ್ಚಬಹುದೇ ಎಂದು ಕೇಳುತ್ತಿರುತ್ತಾರೆ. ನನ್ನ ಒಂದು ಪುಸ್ತಕವನ್ನು ಓದುವುದಕ್ಕೂ ಅವರು ಸಮಯವನ್ನು ಮಾಡಿಕೊಳ್ಳುವುದಿಲ್ಲ. ಆದರೂ ನನ್ನ ದೈವ ಸಹೋದರ ಪುಸ್ತಕಗಳ ವಿಷಯ ಕೇಳುತ್ತಾರೆ. ಕೆಲಸ ಆಗುವುದು ಹೇಗೆ? ಶ್ರೀಮದ್ ಭಾಗವತದ 1ನೇ ಸ್ಕಂದವನ್ನು ಅಚ್ಚು ಮಾಡುವುದಿರಲಿ, ಅದನ್ನು ಇನ್ನೂ ಸಂಪಾದಿಸಿಲ್ಲ, ತಿದ್ದಿಲ್ಲ. ಆದ್ದರಿಂದ ಅವನಿಗೆ ಹೇಳು, ಪುಸ್ತಕದ ನಿಧಿಯಿಂದ ಒಂದು ನಾಣ್ಯವನ್ನು ಆಹಾರಕ್ಕಾಗಿ ಖರ್ಚು ಮಾಡಕೂಡದು. ಒಂದು ದಿನ ಇಸ್ಕಾನ್ ಮುದ್ರಣಾಲಯದ ಮ್ಯಾನೇಜರ್ ಅದ್ವೈತನು ಒಳ್ಳೆಯ ಸುದ್ದಿ ಕೊಡಲು ನ್ಯೂಯಾರ್ಕಿನಿಂದ ದೂರವಾಣಿಯಲ್ಲಿ ಮಾತನಾಡಿದ. ಇನ್ನೊಂದು ವಾರದಲ್ಲಿ ಇದು ದೊಡ್ಡ ಪುಸ್ತಕಗಳ ನೆಗೆಟಿವ್ಗಳನ್ನು ಅವರು ನಿಸ್ಟನ್ಗೆ ಕಳಿಸುವವರಿದ್ದರು. ಇಸ್ಕಾನ್ ಮುದ್ರಣಾಲಯವು ಜರ್ಮನ್ ಭಾಷೆಯ ಈಶೋಪನಿಷತ್ತನ್ನು ಹಡಗಿನಲ್ಲಿ ಯುರೋಪಿಗೆ ಕಳಿಸಿತ್ತು. ವಿದೇಶಿ ಭಾಷೆಗಳಲ್ಲಿ ಇನ್ನೂ ಪುಸ್ತಕಗಳು ಪ್ರಕಟವಾಗಲಿದ್ದವು. ಪ್ರಭುಪಾದರಿಗೆ ಸಂತೋಷವಾಯಿತು. ಶ್ಯಾಮಸುಂದರರು ತಮ್ಮ GBC ದೇವ ಸಹೋದರರಿಗೆ ವಿಷಯವನ್ನು ತಿಳಿಸಿದರು. ಪ್ರಭುಪಾದರಿಗೆ ನಮ್ಮಲ್ಲಿ ವಿಶ್ವಾಸ ಸಡಿಲವಾಗುತ್ತಿತ್ತು. ಇದಕ್ಕೆ ಅಗತ್ಯವಾಗಿದ್ದ ಔಷಧವೆಂದರೆ ಈ ಸುದ್ದಿಯೇ ಎಂದು ಹೇಳಬೇಕಾಗಿಲ್ಲ. ಸ್ಥಿತಿ ಉತ್ತಮವಾಗುತ್ತಿದೆ. ಪುಸ್ತಕಗಳ ವಿತರಣೆಯ ಸ್ಥಿತಿಯ ಸ್ಪಷ್ಟವಾದ ವರದಿಗಳನ್ನು ಬರೆದು ಅವರ ಸಮಗ್ರ ಚಿತ್ರವನ್ನು ಪಡೆಯುವಂತೆ ಪ್ರಭುಪಾದರು ನನ್ನನ್ನು ಹುರಿದುಂಬಿಸುತ್ತಾರೆ. ಪ್ರಭುಪಾದರ ಆರೋಗ್ಯವು ಇನ್ನೂ ದುರ್ಬಲವಾಗಿದ್ದರೂ ತಮ್ಮ ಪುಸ್ತಕಗಳು ಅಚ್ಚಾಗುತ್ತಿವೆ ಎಂದು ಕೇಳಿ ಅವರಿಗೆ ಸ್ಥೈರ್ಯ ಬಂದಿತು. ಶ್ರೀಮದ್ ಭಾಗವತದ ತಮ್ಮ ಅನುವಾದ ಮತ್ತು ವ್ಯಾಖ್ಯಾನವನ್ನು ಮುಂದುವರಿಸಿದರು. ರಣಚೋರ. ಒಂದು ರಾತ್ರಿ ನಾನು ಬಹು ಹೊತ್ತು ಎದ್ದಿದ್ದೆ. ಬೆಳಗಿನ ಜಾವ 1 ಗಂಟೆಯವರೆಗೂ ಎದ್ದಿದ್ದೆ. ನಾನು ಬಂದಾಗ ಪ್ರಭುಪಾದರ ಮುಂದಿನ ಕೊಠಡಿಯಲ್ಲಿ ಇನ್ನೂ ದೀಪಗಳು
ಉರಿಯುತ್ತಿದ್ದುದನ್ನು ಕಂಡೆ. ಉಕ್ತ ಲೇಖನದ ಯಂತ್ರದೊಳಕ್ಕೆ ಮಾತನಾಡುತ್ತಿದ್ದ ಅವರ ಧ್ವನಿಯು ನನಗೆ ಕೇಳಿಸಿತು. ನಾನು ಅಷ್ಟು ಹೊತ್ತಾದರೂ ಎದ್ದಿದ್ದೆ ಎಂದು ಪ್ರಭುಪಾದರಿಗೆ ತಿಳಿಯದಂತೆ ನಾನು ಸಾಧ್ಯವಾದಷ್ಟು ನಿಶ್ಶಬ್ದವಾಗಿ ಮೆಟ್ಟಿಲನ್ನು ಹತ್ತಿ ಬಂದೆ. ಆದರೆ ಅವರ ಕೊಠಡಿಯ ಬಾಗಿಲನ್ನು ದಾಟಿದಾಗ ಸ್ವಲ್ಪ ಹೊತ್ತು ನಿಂತು ಕೇಳಬೇಕೆಂಬ ಆಸೆಯನ್ನು ತಡೆ ಹಿಡಿಯಲಾಗಲಿಲ್ಲ. ಬೀಗದ ಕೈಗಾಗಿ ಮಾಡಿದ ತೂತಿನಲ್ಲಿ ಮೊದಲು ಪ್ರಯತ್ನಿಸಿದೆ, ಆದರೆ ನನಗೇನು ಕಾಣಲಿಲ್ಲ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಹೇಳಿ ಬರೆಯಿಸುತ್ತಿದ್ದ ಪ್ರಭುಪಾದರ ಧ್ವನಿಯನ್ನೇ ಕೇಳುತ್ತಾ ನಿಂತೆ. ಇದ್ದಕ್ಕಿದ್ದಂಗೆ ಅವರು ನಿಲ್ಲಿಸಿದರು. ಮುಂದೆ ಏನು ಹೇಳಿದರು ಅವರು ನಾನು ಯೋಚಿಸುತ್ತಿರಬಹುದು. ಓದ್ತೇನೆ ಮಾತಾಜಿ, ಅದು ನಿಮಗೆ ಸರಿ ಅಲ್ಲಿ ಪ್ರಿಂಟ್ ಸರಿ ಬರ್ಲಿಲ್ಲ. ಓಕೆ ಮಾತಾಜಿ. ಇದ್ದಕ್ಕಿದ್ದಂತೆ ಅವರು ನಿಲ್ಲಿಸಿದರು. ಮುಂದೆ ಏನು ಹೇಳಬೇಕೆಂದು ಅವರು ಯೋಚಿಸುತ್ತಿರಬಹುದು ಎಂದು ಭಾವಿಸಿದೆ. ಆದರೆ ಅನಂತರ ನನಗೆ ನಾನು ಹೊರಗಡೆ ನಿಂತು ಬಾಗಿಲ ಮೂಲಕ ಕೇಳುತ್ತಿದ್ದೆ ಎಂದು ಅವರಿಗೆ ಗೊತ್ತಾಯಿತು ಎನಿಸಿತು. ನನಗೆ ಹೆದರಿಕೆ ಆಯಿತು. ಮೆಟ್ಲು ಕಿರ್ರೆಂದು ಶಬ್ದ ಮಾಡುತ್ತಿದ್ದರೂ ಸಾಧ್ಯವಾದಷ್ಟು ಸದ್ದಿಲ್ಲದೆ ಮೆಟ್ಟಲು ಹತ್ತಿ ಹೋದೆ. ಬೆಳಗಿನ ಜಾವ 1 ಗಂಟೆಯ ಹೊತ್ತು ದೇವಾಲಯದಲ್ಲಿ ಮಾತ್ರವಲ್ಲದೆ ಇಡೀ ಲಂಡನ್ ನಗರದಲ್ಲಿಯೇ ಎಲ್ಲರೂ ನಿದ್ರೆ ಮಾಡುತ್ತಿದ್ದರು. ಪ್ರಭುಪಾದರು ಎಚ್ಚರವಾಗಿದ್ದು ಅನುವಾದ ಮಾಡುತ್ತಿದ್ದರು. ಮೇಲು ದನಿಯಲ್ಲಿ, ಆದರೆ ಶಕ್ತಿ ಮತ್ತು ದೃಢ ಮನಸ್ಸುಗಳ ದನಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಇಡೀ ದಿನ ಅವರಿಗೆ ಹಲವಾರು ವಿಷಯಗಳನ್ನು ವ್ಯವಸ್ಥೆ ಮಾಡುವ ಮತ್ತು ಜನರನ್ನು ಭೇಟಿ ಮಾಡುವ ಒತ್ತಡ. ಅವರಿಗೆ ಒಂದಿಷ್ಟು ಶಾಂತಿ ಮತ್ತು ನಿಶಬ್ದ ಲಭ್ಯವಾಗುವುದು ಸಾಧ್ಯವಿದ್ದದ್ದು ರಾತ್ರಿ ಮಾತ್ರ. ಆದರೂ ಅವರು ಎಚ್ಚರವಾಗಿದ್ದು ಹೇಳಿ ಬರೆಯಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ ಪ್ರತಿಯೊಂದು ನಗರ ಮತ್ತು ಗ್ರಾಮಗಳಲ್ಲಿ, ಅಂದ್ರೆ ಪ್ರಭುಪಾದರ ಒಂದು ಉದ್ದೇಶ ಎಲ್ಲ ಕಡೆ ಕೃಷ್ಣ ಪ್ರಜ್ಞೆಯನ್ನ ಹರಡುವಂತದ್ದು. ಸೊ ಈಗ ಅವರು ಫ್ಲಾರಿಡಾದಿಂದ ನ್ಯೂಯಾರ್ಕ್ಗೆ ಬಂದಿರ್ತಾರೆ, ಆದ್ರೆ ಅವರು ಅಸ್ವಸ್ಥರಾಗಿರ್ತಾರೆ. ಯಾಕೆ ಅಂತಂದ್ರೆ ದೀರ್ಘವಾದಂತಹ ಅವರ ಪ್ರಯಾಣಗಳು ತುಂಬಾ ಇದ್ದು, ಅವರು ಮತ್ತೆ ಅವರ ಒಂದು ವಯಸ್ಸು ಸಹ ಅವರ ತೊಂದರೆಗಳನ್ನ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ಅವರು ಅಸ್ವಸ್ಥರಾಗಿರ್ತಾರೆ. ಮತ್ತೆ ಅಲ್ಲಿ ವಿದೇಶದಲ್ಲಿ ಯಾವುದೇ ಒಂದು ವೆದರ್ ಹೇಗಿರುತ್ತೆ ಅಂದ್ರೆ ಎಲ್ಲ ಎಕ್ಸ್ಟ್ರೀಮ್ ಆಗಿರುತ್ತೆ. ಬಿಸಿಲು ಜಾಸ್ತಿ ಇರುತ್ತೆ, ಮತ್ತೆ ಚಳಿಯೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ತಡ್ಕೊಳ್ಳುವಂತಹ ಒಂದು ಶಕ್ತಿಯೇ ಪ್ರಭುಪಾದರಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಮತ್ತೆ ಅವರ ಪ್ರಯಾಣ ಹೆಚ್ಚು ಜಾಸ್ತಿ ಆಗಿರೋದ್ರಿಂದ ಅವರು ಈ ರೀತಿಯಾಗಿ ಅಸ್ವಸ್ಥರಾಗಿರ್ತಾರೆ. ಅಂತಹ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ಬೇರೆಯವರಿಗೆ ಒಬ್ಬರಿಗೆ ಒಪ್ಪಿಸೋಣ ಅಂತ ಅವ್ರು ಮನಸ್ಸು ಮಾಡಿ ಅವ್ರ ತಮಾಲ ಕೃಷ್ಣರಿಗೆ ಒಂದು ಲೆಟರ್ನ ಬರೀತಾರೆ. ಹೀಗಾಗ್ತಾ ಇದೆ ನನಗೆ, ಸೊ ಹಾಗಾಗಿ ನನಗೆ ಈ ಕೆಲಸಗಳನ್ನ ಬೇರೆಯವರಿಗೆ ಒಪ್ಪಿಸ್ಬೇಕು ಅಂತ ಎಲ್ಲ ಹೇಳಿ, ಮತ್ತೆ ಅವರು ಇವರನ್ನ ಕರೀತಾರೆ. ಕರೆದ್ಬಿಟ್ಟು ಕೇಳ್ತಾರೆ, ಶ್ಯಾಮಸುಂದರನ್ನ ಪುಸ್ತಕಗಳ ಬಗ್ಗೆ ಕೇಳ್ತಾರೆ. ಯಾವಾಗ್ಲೂ ಅವ್ರಿಗೆ ಪುಸ್ತಕಗಳ ಒಂದು ಇದು ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಹೇಳಿದಾಗ ಅವ್ರಿಗೆ ಸ್ವಲ್ಪ ಅದರ ಬಗ್ಗೆ ತಿಳಿಸೋದಿಕ್ಕೆ ಅವರು ಹಿಂದೆ ಮುಂದೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಹೆಚ್ಚು ಪ್ರಿಂಟಿಂಗ್ ಕಾರ್ಯಗಳು ಸರಿಯಾಗಿ ನಡೀತಾ ಇರಲ್ಲ. ಸೊ ಯಾವಾಗ ಪ್ರಿಂಟಿಂಗ್ ಕಾರ್ಯಗಳು ಸರಿಯಾಗಿ ನಡೆಯಲ್ವೋ ಅವಾಗ ಅಲ್ಲಿ ಸ್ಟಾಕ್ ಇರಲ್ಲ. ಅದನ್ನ ಮತ್ತೆ ಸಪ್ಲೈ ಮಾಡೋದು ಕಷ್ಟ ಆಗಿರುತ್ತೆ. ಮತ್ತೆ ಹೊಸ ಒಂದು ಆರ್ಡರು ಅಲ್ಲಿ ಹೋಗಿರೋದಿಲ್ಲ. ಸೊ ಹಾಗಾಗಿ ಪ್ರಭುಪಾದರಿಗೆ ಅದು ಸ್ವಲ್ಪ ಬೇಜಾರಾಗಿ ಸಿಟ್ಟಿನಿಂದ ಅವರು ಹೇಳ್ತಾರೆ, ಯಾಕೆ ಪುಸ್ತಕಗಳನ್ನ ನೀವು ವಿತರಣೆ ಮಾಡ್ತಾ ಇಲ್ಲ, ಯಾಕೆ ಅದು ಸರಿಯಾಗಿ ಪ್ರಿಂಟ್ ಆಗ್ತಾ ಇಲ್ಲ, ಪುಸ್ತಕಗಳೆಲ್ಲ ಅಂದ್ರೆ ಸ್ಟಾಕ್ ಅಲ್ಲಿ ಇರುವಂತಹ ಪುಸ್ತಕಗಳೆಲ್ಲ ಎಲ್ಲಿದೆ, ಎಲ್ಲವನ್ನು ಒಟ್ಟಿಗೆ ಕೇಳಕ್ ಶುರು ಮಾಡ್ತಾರೆ. ಆಗೇನಾಗತ್ತೆ, ಇವರಿಗೆ ಶ್ಯಾಮಸುಂದರರಿಗೆ ನೆಮ್ಮದಿಯಾಗಿ ಸ್ವಲ್ಪ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಸೊ ಕೊಡ್ತಾ ಹೋದಾಗ ಅವರಿಗೆ ಅನ್ಸತ್ತೆ, ಇಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ, ಸೊ ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ ಅಂತ ಪ್ರಭುಪಾದರಿಗೆ ಅನ್ಸತ್ತೆ. ಯಾಕೆ ಅಂತಂದ್ರೆ ಭಗವದ್ಗೀತಾ ಆಸ್ ಇಟ್ ಈಸ್ ಅಂದ್ರೆ ಆ ಪುಸ್ತಕ ತುಂಬಾ ಪ್ರಚಾರ ಜಾಸ್ತಿ ಆಗ್ಬೇಕಾಗತ್ತೆ, ಮತ್ತೆ ತುಂಬಾ ಬೇಡಿಕೆಯಲ್ಲೂ ಇರತ್ತೆ. ಹಾಗಾಗಿ ಪ್ರಿಂಟ್ ಸರಿಯಾಗಿ ಎಲ್ಲರಿಗೂ ಸಿಕ್ಕಿಲ್ಲ ಅಂತಂದ್ರೆ ಅದು ನಿಧಾನ ಆಗ್ತಾ ಇದೆ ಅಂತ. ಅದರ ಒಂದು ಜವಾಬ್ದಾರಿ ಯಾರಲ್ಲಿರುತ್ತೋ, ಭಕ್ತಿ ವೇದಾಂತ ಟ್ರಸ್ಟ್, ಬುಕ್ ಟ್ರಸ್ಟ್ ಅವರು ಆ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅದು
ಇದು ಕೋಆಪರೇಟ್ ಆಗ್ತಾ ಇಲ್ಲ ಅಲ್ಲಿ ಅಂತ ಅವ್ರಿಗೆ ಅನ್ಸತ್ತೆ. ಸೊ ಆದ್ರೂ ಸಹ ಅದನ್ನ ಹೇಳಿದಾಗ ಪ್ರಭುಪಾದ್ರು ಸ್ವಲ್ಪ ಶ್ಯಾಮಸುಂದರ ಮೇಲೆ ಕೋಪಗೊಳ್ತಾರೆ, ಮತ್ತೆ ಹೇಳ್ತಾರೆ ಅದನ್ನು ನಿನ್ನ ಒಂದು ಜವಾಬ್ದಾರಿ ಆಗಿರುತ್ತೆ, ಅದನ್ನೆಲ್ಲ GBC ಗೆ ತಿಳಿಸಿ ಅದು ಯಾವ್ದು ಎಲ್ಲೆಲ್ಲಿ ಸರಿಯಾಗಿ ಕಾರ್ಯಗಳು ಆಗ್ಬೇಕು ಅದನ್ನ ತಿಳಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಹರಡಬೇಕು ಅಂತಂದ್ರೆ ಪುಸ್ತಕಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲಿ ನಾವು ಈ ಒಂದು ಪುಸ್ತಕ ವಿತರಣೆಯನ್ನ ಮಾಡ್ಬೇಕು, ಮತ್ತೆ ಅದನ್ನ ಯಾವ ರೀತಿಯಾಗಿ ಅದನ್ನ ಪಠ್ಯ ಪುಸ್ತಕವನ್ನಾಗಿಯೇ ಮಾಡ್ಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ತತ್ವಶಾಸ್ತ್ರಜ್ಞರು ಯಾರ್ಯಾರು ಇರ್ತಾರೋ ಅವರನ್ನೆಲ್ಲ ಭೇಟಿಯಾಗಿ ಆ ಒಂದು ಇದಕ್ಕೆ ಪಠ್ಯ ಪುಸ್ತಕವನ್ನ ಮಾಡೋದಿಕ್ಕೆ ಆ ಒಂದು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ. ನೀವು ಈ ಒಂದು ನಿದ್ರೆ ಆರಾಮ ಈ ರೀತಿಯಾಗಿ ಇದ್ರೆ ಆ ಕೆಲಸಗಳು ಆಗೋದಿಲ್ಲ. ಸೊ ಚುರುಕಾಗಿರೋದು ಕಲಿಬೇಕಾಗತ್ತೆ. ನೋಡಿ ಈ ವಯಸ್ಸಲ್ಲೂ ನಾನು ಹೇಗೆ ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ ಅದು ಅವರೇ ತಮ್ಮ ಎಕ್ಸಾಂಪಲ್ ಹೇಳ್ತಾರೆ. ಮತ್ತೆ ಕೃಷ್ಣ ಹೇಗೆ ಅರ್ಜುನನ್ನ ಹುರಿದುಂಬಿಸ್ತಾನೋ ಆ ರೀತಿಯಾಗಿ ಅದನ್ನ ಹೇಳ್ತಾರೆ. ನೀನ್ ಸತ್ರು ಪರವಾಗಿಲ್ಲ, ನಿನ್ಗೆ ಲಾಭ ಇದೆ, ಆದ್ರೆ ನಿನ್ನ ಕರ್ತವ್ಯನ ನೀನು ಮಾಡು ಅಂತ ಯಾವಾಗ ಯುದ್ಧದಲ್ಲಿ ಕೃಷ್ಣ ಹೇಳಿರ್ತಾರೋ ಆ ಒಂದು ವಾಕ್ಯವನ್ನ ಹೇಳಿ ಇಲ್ಲಿ ಹುರಿದುಂಬಿಸ್ತಾ ಇದ್ದಾರೆ. ನೀವು ನಿಮ್ಮ ಕರ್ತವ್ಯವನ್ನ ಬೇಗ ಮಾಡಿ, ಅಲ್ಲಲ್ಲೇ ಬಿಡ್ಬೇಡಿ, ಎಲ್ಲೆಲ್ಲಿ ಸ್ಥಗಿತವಾಗಿದೆಯೋ ಅಲ್ಲಲ್ಲಿ ಮುಂದೆ ಹೋಗೋ ರೀತಿಯನ್ನು ಮಾಡೋದಿಕ್ಕೆ ನಿಮ್ದು ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನ ಅವರು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಷ್ಟೆಲ್ಲ ಹೇಳಿ ಆಮೇಲೆ ಏನಾಗತ್ತೆ, ಈ ಒಂದು ಬದಲಾವಣೆ ಅವರಲ್ಲಿ ಬಂದಿದೆ ಅಂತಂದ್ರೆ ಅಲ್ಲಿ ಅವರಿಗೆ ಹೇಗೆ ಅಂದ್ರೆ ಅವರ ಒಂದು ಗುರುಗಳು ಹೇಳಿದಂತಹ ಕೆಲಸವನ್ನ ನಾನು ಯಾವ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ, ಅದು ನನ್ನಲ್ಲಿ ಪೂರ್ಣವಾಗತ್ತಾ ಇಲ್ವಾ, ಆ ರೀತಿಯಾದಂತಹ ಒಂದು ಭಾವನೆಯು ಅವರಲ್ಲಿ ಬರುತ್ತೆ. ಕೃಷ್ಣ ಪ್ರಜ್ಞೆಯನ್ನ ಪುಸ್ತಕಗಳನ್ನ ಮತ್ತೆ ಹೆಚ್ಚಾಗಿ ಭಗವದ್ಗೀತೆ ಮತ್ತೆ ಭಾಗವತವನ್ನ ಎಲ್ಲರಿಗೂ ಸಿಗೋ ಹಾಗೆ ಪೂರ್ಣವಾಗಿ ಅದರ ಒಂದು ಪ್ರಿಂಟ್ ಆಗ್ಬೇಕಾಗತ್ತೆ, ಮತ್ತೆ ಎಲ್ಲರಿಗೂ ಅದು ಸಿಗ್ಬೇಕಾಗತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಹೇಳ್ತಾರೆ. ಮತ್ತೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ದೈವ ಸಹೋದರರ ಬಗ್ಗೆನೂ ಅವರು ವಿಚಾರಿಸ್ಬಿಟ್ಟು, ಯಾಕೆ ಅಂತಂದ್ರೆ ಮೊದಲನೇ ಸ್ಕಂದ ಪ್ರಭುಪಾದರು ಇಂಡಿಯಾದಿಂದ ಬಂದಾಗ್ಲೇ ಅವರು ಅನುವಾದ ಮಾಡಿರ್ತಾರೆ. ಆದ್ರೆ 2ನೇ ಸ್ಕಂದ 3ನೇ ಸ್ಕಂದವನ್ನ ಮಾಡ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ಅದರ ಒಂದು ಮುದ್ರತೆ ಆಗ್ಬೇಕಾಗಿರುತ್ತೆ. ಸೊ ಅದರ ಒಂದು ಇದನ್ನ ಟೆಸ್ಟಿಂಗು, ಪ್ರೂಫ್ ರೀಡಿಂಗು ಅದೆಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನ ಒಬ್ರು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅದನ್ನ ಪೂರ್ಣವಾಗಿ ಮಾಡಿ ಅದನ್ನ ಕಳಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಜಪಾನಲ್ಲಿ ಒಂದು ಸಂಸ್ಥೆ ಅವರಿಗೆ ಎಲ್ಲ ಪುಸ್ತಕಗಳನ್ನ ನಾವು ಪ್ರಿಂಟ್ ಮಾಡೋದಿಕ್ಕೆ ಅವರು ಒಪ್ಕೊಂಡಿರ್ತಾರೆ. ಸೊ ಅದಕ್ಕೆ ಸರಿಯಾಗಿ ನಾವು ಮಾಡಿ ಪ್ರೂಫ್ಗಳನ್ನ ಸರಿಯಾಗಿ ಕಳಿಸಿದ್ರೆ ಅವರು ಮಾಡೋದಿಕ್ಕೆ ಅವರಿಗೆ ಸರಿ ಹೋಗುತ್ತೆ. ಹಾಗಾಗಿ ಪ್ರಭುಪಾದರು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಏನಾಗತ್ತೆ, ರಣಚೋರ ಅನ್ನೋರು ಹೇಳ್ತಾರೆ, ಒಂದ್ ರಾತ್ರಿ ಎದ್ದಿದ್ದೆ, ಅವಾಗ ಏನಾಗತ್ತೆ, ಪ್ರಭುಪಾದರು ಮುಂದಿನ ಕೊಠಡಿಯಲ್ಲಿ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಅನುವಾದದ ಅಂದ್ರೆ ಅವರು ಟೈಪ್ ರೈಟರ್ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಹಾಗಾಗಿ ಅವರು ಎಷ್ಟಾದ್ರೂ ಸರಿ ಅವ್ರಿಗೆ ಮನಸ್ಸು ಯಾವಾಗ ಬರುತ್ತೋ ಅವ್ರಿಗೆ ಎದ್ಬಿಡ್ತಾರೆ, ಮತ್ತೆ ಅವರು ಆ ಅನುವಾದವನ್ನ ಮಾಡ್ತಾ ಹೋಗ್ತಾರೆ. ಇಂಗ್ಲಿಷ್ ಅಲ್ಲಿ ಅವರು ಅನುವಾದವನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಕೆಲವು ಸರ್ತಿ ಏನು ಆಗತ್ತೆ, ಪ್ರಭುಪಾದರು ಹೇಳ್ತಾರೆ ಇದನ್ನ ನಾನ್ ಬರ್ದಿದ್ದಲ್ಲ, ಕೃಷ್ಣ ಬರ್ಸಿದ್ದೆವು ನನ್ನ ಕೈಯಲ್ಲಿ ಅಂತ ಎಷ್ಟೋ ಸರಿ ಅವರ ಒಂದು ಪ್ರವಚನಗಳಲ್ಲಿ ಇದರಲ್ಲಿ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅವನಿಗೆ ಒಂದು ರೀತಿಯಾದಂತಹ ಕುತೂಹಲ ಇರುತ್ತೆ, ಏನ್ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ಅವನು ಅಲ್ಲೇ ನಿಂತ್ಕೋತಾನೆ ರಣಚೋರ. ಆದ್ರೆ ಬಾಗ್ಲು ಹಾಕಿರತ್ತೆ. ಆವಾಗ ಏನಾಗತ್ತೆ, ಪ್ರಭುಪಾದರಿಗೆ ಅದು ಅರ್ಥ ಆಗತ್ತೆ. ಸೊ ಅವರು ಟೈಪ್ ಮಾಡ್ತಾ ಇದ್ದಿದ್ದು ಸ್ಟಾಪ್ ಮಾಡ್ತಾರೆ. ಆವಾಗ ಇವನಿಗೆ ಗೊತ್ತಾಗತ್ತೆ, ಪ್ರಭುಪಾದರಿಗೆ ನಾನು ಇಲ್ಲಿ ನಿಂತಿರೋದು ಗೊತ್ತಾಗಿದೆ ಅಂತ. ಸೊ ಹಾಗಾಗಿ ಅವನು ಅಲ್ಲಿಂದ ಹೊರಟೋಗ್ಬಿಟ್ಟು ಆಮೇಲೆ ಭಾಗವತವನ್ನ ಹೇಳಿ
ಪ್ರಭುಪಾದರ ಧ್ವನಿಯನ್ನು ಕೇಳುತ್ತಾ ನಿಂತೆ. ಪ್ರಭುಪಾದರು ಅದನ್ನ ಬರಿಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಅವರು ಟೈಪ್ ಮಾಡ್ಬೇಕಾದ್ರೆ ಓದ್ತಾ ಇದ್ರು, ಓದಿ 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 ಹೇಳ್ತಾ ಇದ್ರು. ಸೊ ಅವ್ರು ಓದ್ಬೇಕಾದ್ರೆ ಅವರು ಒಂದು ವಾಣಿಯನ್ನ ಇವನು ಕೇಳ್ತಾ ಇದ್ದ. ಸೊ ಹಾಗಾಗಿ ಇವನು ಯಾವಾಗ ಅಲ್ಲಿ ನಿಂತ ಅಂತ ಗೊತ್ತಾಯ್ತು, ಅವರು ಎಚ್ಚರಿಕೆ ಆದ್ರು, ಮತ್ತೆ ಅವರು ಬಿಟ್ರು. ಸೊ ಹಾಗಾಗಿ ಅದು ಅವನಿಗೆ ಅರ್ಥ ಆಗಿ ಅವನು ಸುಮ್ನೆ ಆಗ್ಬಿಡ್ತಾನೆ. ಸೊ ಇಲ್ಲಿ ಪ್ರಭುಪಾದರ ಒಂದು ದೈನಂದಿನ ಕೆಲಸಗಳ ಮಧ್ಯೆ ಅವ್ರಿಗೆ ಎಷ್ಟು ಒಂದು ಭಾಗವತಂ ಆಗ್ಲಿ ಭಗವದ್ಗೀತೆ ಆಗ್ಲಿ ಅನುವಾದವನ್ನ ಮಾಡಿ ಎಲ್ಲರಿಗೂ ತಲುಪಿಸುವಂತಹ ಒಂದು ಕಾರ್ಯಗಳ ಒಂದು ಇದು ಅವರಿಗೆ ಹೆಚ್ಚು ಹೆಚ್ಚು ಮನಸ್ಸಿನಲ್ಲಿ ಸದಾ ಇರ್ತಾ ಇತ್ತು. ಹಾಗಾಗಿ ಅವರು ಅದನ್ನ ಪೂರ್ಣವಾಗಿ ಮಾಡ್ತಾ ಇದ್ರು. ಇನ್ನು ಮುಂದೆ ಮತ್ತೆ ಪ್ರಭುಪಾದರು ಜನ್ಮಾಷ್ಟಮಿಯನ್ನ ಆಚರಿಸ್ತಾರೆ. ಜನ್ಮಾಷ್ಟಮಿಯನ್ನ ಆಚರಿಸಿ ಅವರಿಗೆ 70ನೆಯ ಅವ್ರ ಹುಟ್ಟು ಹಬ್ಬ ಅವರ ಶಿಷ್ಯರೆಲ್ಲರೂ ಅವರಿಗೆ ಮಾಡಿರ್ತಾರೆ. ಹೇಗೆ ಅಂತಂದ್ರೆ ಆವತ್ತು ಏನು ವ್ಯಾಸ ಪೂಜೆಯನ್ನ ಮಾಡಿ ಅವರಿಗೆ ಎಲ್ಲ ಗುರುಗಳ ಒಂದು ವಂದನೆಯನ್ನ ಸಲ್ಲಿಸ್ತಾರೆ ಆ ಒಂದು ವ್ಯಾಸ ಪೂಜೆಯ ದಿನ. ಯಾಕೆ ಅಂತಂದ್ರೆ ಗುರುಗಳಾದಂತಹವರ ಒಂದು ಹುಟ್ಟಿದ ಹಬ್ಬವನ್ನ ಆಚರಿಸೋದು ಅಂದ್ರೆ ಶಿಷ್ಯರಿಗೆ ಅತ್ಯಂತ ಪವಿತ್ರವಾದಂತಹ ದಿನ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ 1971ರಲ್ಲಿ ವ್ಯಾಸ ಪೂಜೆಯನ್ನ ಮಾಡ್ತಾರೆ. ಎಲ್ಲರೂ ಸೇರಿ ವ್ಯಾಸ ಪೂಜೆಯನ್ನ ಮಾಡಿ ಮತ್ತೆ ಅವರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ. ಏನು ಅಂತಂದ್ರೆ, ನೀವು ಹಾಕೊಟ್ಟಿರುವಂತಹ ಈ ಮಾರ್ಗದಲ್ಲಿ ನಾವೆಲ್ಲ ನಡೀತೀವಿ, ಮತ್ತೆ ಈ ಕೃಷ್ಣ ಪ್ರಜ್ಞೆಯನ್ನ ಹರಡೋದಿಕ್ಕೆ ಪ್ರತಿಯೊಂದು ದೇಶದಲ್ಲಿ ವಿದೇಶದಲ್ಲಿ ಹರಡೋದಿಕ್ಕೆ ನಾವು ಅದಷ್ಟು ಪ್ರಯತ್ನವನ್ನ ಪಡ್ತೀವಿ ಅಂತ ಎಲ್ಲ ಹೇಳಿ ಅವರುಗಳು ಮತ್ತೆ ನೀವು ಹಾಕೊಟ್ಟಿರುವಂತಹ ಎಲ್ಲ ನಿಯಂತ್ರಕ ತತ್ವಗಳಾಗ್ಲಿ ಮತ್ತೆ ಈ ಒಂದು ಜಪವನ್ನಾಗ್ಲಿ ಎಲ್ಲವನ್ನು ನಾವು ಪಾಲಿಸ್ತೀವಿ ಅಂತ ಎಲ್ಲ ಹೇಳಿ ಅವರಿಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಹರೇ ಕೃಷ್ಣ. ಸೊ ಇನ್ನು ನಾಳೆ ದಿವಸ ಮುಂದೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 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 ಶಿವಶಂಕರ್ ಪ್ರಭುಜಿ ತುಂಬಾ ಅಪರೂಪ ಆಗಿದೆ. ಹೌದು ಮಾತಾಜಿ, ಅಟೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ಅಟೆಂಡೆನ್ಸ್ ಹಾಕಿದ್ದೀರಾ ಎಲ್ಲರೂ? ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅಲ್ಲ? ಹಾಕಿದೀವಿ ಮಾತಾಜಿ. ಓ